ಆಗಿದೆ ನಿಮ್ಮದು ಉಪಾಧ್ಯಕ್ಷರೇ? ಅಲ್ಲ ನೋಡಿ, ನಾನು ಅಲ್ಲ, ನಾನೀಗ ರಾಯಪ್ಪನವರೇ, ನೀವು ಭಾಳ ಸೀನಿಯರ್ ಆಫೀಸರ್. ನೀವು ನಮ್ಮಂದ ಏನಾದರೂ ಮಿಸ್ಟೇಕ್ ಆದರೆ ಅದನ್ನು ಸರಿಪಡಿಸ್ಕೊಳ್ಬೇಕಲ್ಲ. ನೀವಾಗಲಿ ನಾವಾಗಲಿ ಸರಿಪಡಿಸ್ಕೊಂಡು ಮುಂದೆ ಹಾಗಾಗದಂತೆ ಎಚ್ಚರ ಮಾಡಬೇಕಲ್ಲ. ಇದು ಕ್ರಮ ತಾನೇ ನಮ್ದೆಲ್ಲರದ್ದು. ಈಗ ನೀವು ಪ್ರತಿ ವಾರ್ಡ್ನಲ್ಲೂ ಕೂಡ ಮೀಟಿಂಗ್ ಮಾಡಬೇಕು. ಆ ವಾರ್ಡ್ನಲ್ಲಿರುವ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, PSC ಡಾಕ್ಟ್ರು, ಅಲ್ಲಿಯ ಸ್ಟಾಫ್ ನರ್ಸ್ಗಳು ಮತ್ತು ನಿಮ್ಮ ವಿಲೇಜ್ ಅಕೌಂಟೆಂಟ್, ನಗರ ಆದರೆ ನೀವು ಚೀಫ್ ಆಫೀಸರ್, ಗ್ರಾಮ ಪಂಚಾಯತ್ ಆದರೆ PDO ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಕೂತ್ಕೊಂಡು ಎಷ್ಟು ಪಾಸಿಟಿವ್ ಪ್ರಕರಣಗಳಿದೆ, ಹೋಮ್ ಐಸೋಲೇಷನ್ ಎಷ್ಟಾಗಿದೆ, ಅವರ ಪರಿಸ್ಥಿತಿಗಳೇನು, ಅವ್ರು ಯಾರಿಗಾದರೂ ಟ್ರೀಟ್ಮೆಂಟ್ ಬೇಕಾ, ಒಂದೇ ಬಾತ್ರೂಮು ಒಂದೇ ಟಾಯ್ಲೆಟ್ ಇರುವಂಥ ಒಂದು ಮನೆಯಲ್ಲಿ ಒಬ್ಬನಿಗೆ ಪಾಸಿಟಿವ್ ಆದರೆ ಆ ಉಳಿದೆಲ್ಲರಿಗೂ ಹಬ್ತದಲ್ಲ. ಅದು ಹಾಗಿದ್ರೆ ಅವನೇನಾದರೂ ಕನಿಷ್ಠ ಕ್ವಾರಂಟೈನ್ ಸೆಂಟ್ರಿಗಾದ್ರು ಕರ್ತಾ ಇರಬೇಕಲ್ಲ. ನಾವು ಅದ್ರ ಬಗ್ಗೆ ನಮ್ಗೆ ಏನು ಕೆಲಸ ಆಗಿದೆ ಅಂತ ನೋಡಬೇಕಾದ್ರೆ ನೀವು ನಮಗೆ MLAಗಳಿಗೆ, MP ಗಳಿಗೆ, ಮಿನಿಸ್ಟ್ರಿಗೆಲ್ಲ ನಾವು ಪ್ರತಿ ಮನೆ ನೋಡ್ಲಿಕ್ಕಾಗುತ್ತಾ? ಅದಕ್ಕೋಸ್ಕರ ಪಾಸ್ವರ್ಡ್ ಅಂತ ಮಾಡಿರ್ತೇವೆ ನಾವು, ಕಾರ್ಯಪಡೆ ಅಂತೇಳಿ. ಅದ್ರ ಕಾರ್ಯಕ್ರಮ ಎಷ್ಟಾಗಿದೆ, ಏನು ಮಾಡ್ಬೇಕಂತ ಯೋಚನೆ ಮಾಡಬೇಕಲ್ಲ. ನೀವು ಇಲ್ಲಿವರೆಗೆ ಆಗದೆ ಇದ್ರೆ ನಾಳೆಯಿಂದ ಒಂದೊಂದು ಗಂಟೆಗೆ ಒಂದೊಂದು ಕಡೆ ಮಾಡಿ ಸರಿಯಾದ ಲೆಕ್ಕಾಚಾರಗಳು ನಿಮ್ಮ ಹತ್ರ ಕಂಪ್ಯೂಟರೀಕರಣ ಆಗಬೇಕು. ಇಲ್ಲದೆ ಇದ್ರೆ ನಿಭಾಯಿಸೋದು ಕಷ್ಟ. ಈಗ ಎಲ್ಲದನ್ನು ಈಗ ಇದ್ರೊಳಗಡೆ ಹೇಳಿದಾಗೆ ಕಮಿಷನರ್ ಅವರೇ ಎಲ್ಲದನ್ನು ಮಾಡೋದಕ್ಕಾಗಲ್ಲ. ಆಯಾ ಏರಿಯಾದೊಳಗಡೆ ಒಬ್ಬೊಬ್ಬರಿಗೆ ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟು ಆಯಾ ಜನಪ್ರತಿನಿಧಿಗಳನ್ನ ಯೂಸ್ ಮಾಡದೇ ಇದ್ರೆ ಬರೀ ನಾವು ಇಲ್ಲಿಂದ ಇದ್ರೊಳಗಡೆ ಮೇಲಿಂದ ಸೂಪರ್ಫಿಷಿಯಲ್ ಫೈಟ್ ಆಗ್ತಾ ಇರುತ್ತೆ. ಇದ್ರೊಳಗಡೆ ಕೆಳಗಡೆ ಡೀಪ್ ಇದ್ರೊಳಗಡೆ ಹೋಗಲ್ಲ ಅದು. ಈಗ ನಿಮ್ಮಲ್ಲಿ ಈಗ ಕ್ವಾರಂಟೈನ್ ಐಸೋಲೇಷನ್ ಕೋವಿಡ್ ಕೇರ್ ಸೆಂಟರ್ ಏನಾದರೂ ಮಾಡಿದ್ದೀರಾ? ಕೊಣಾಜಿಯಲ್ಲಿ 240 ಅಲ್ಲಿ ವೇಕೆನ್ಸಿ ಇದೆ, 3 ಹಾಸ್ಟೆಲ್. ಸೊ ನಾವು ಫಸ್ಟ್ ನಾವೆಲ್ಲ ಅದನ್ನು ಫಿಲ್ ಮಾಡುವ, ಯಾಕೆ ಬೇರೆ ಬೇರೆ ಕಡೆ ಮಾಡುವಾಗ ಫಸ್ಟ್. ಸೊ ನಾನೀಗ ನಿಮ್ಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ಹೇಳಿದಾಗೆ ನಾನು ಪಾಯಿಂಟ್ ಆ್ಯಂಡ್ ಸೀರೀಸ್ ಅಂತ ಹೇಳಿದರೆ, ನೋಡಿ ನಾಳೆಯಿಂದ ಎಲ್ಲ ವಾರ್ಡ್ನಲ್ಲಿ ಟಾಸ್ಕ್ ಫೋರ್ಸ್ ಮೀಟಿಂಗನ್ನು ಕಂಡಕ್ಟ್ ಮಾಡಬೇಕು. ಟಾಸ್ಕ್ ಫೋರ್ಸ್ ಮೀಟಿಂಗಿಗೆ ಆ ಕಮಿಟಿ ಏನಿದೆ ಅಲ್ಲಿ ಲೋಕಲ್ ರೆಪ್ರೆಸೆಂಟೇಟಿವ್ ಮತ್ತು ವಾರ್ಡ್ನ ಸೇರಿಸಿಕೊಂಡು ನಿಮ್ಮ ನಗರಸಭೆಯ ಒಬ್ಬೊಬ್ಬ ಅಧಿಕಾರಿಯನ್ನು ಒಂದೊಂದು ವಾರ್ಡಿಗೆ ನೋಡಲ್ ಅಧಿಕಾರಿಯನ್ನು ಮಾಡಬೇಕು. ಈಸ್ ರೆಸ್ಪಾನ್ಸಿಬಲ್ ಟು ದಟ್ ವಾರ್ಡ್. ಅಲ್ಲಿ ಫಸ್ಟ್ ಒಂದು ಮೀಟಿಂಗ್ ಕರೆದು ಆ ವಾರ್ಡಿನಲ್ಲಿ ನಿಮ್ಮ ಬೀಟ್ ಪೊಲೀಸ್ ಕೂಡ ಇರ್ತಾರೆ, ಅಲ್ಲಿಗೆ ಬೀಟ್ ಪೊಲೀಸ್ ಕೂಡ ಅಲ್ಲಿ ಹೋಗಬೇಕು ಅವತ್ತು. ಪ್ಲಸ್ ಆಶಾ ಕಾರ್ಯಕರ್ತರಲ್ಲಿ ಇರಬೇಕು, ಅಂಗನವಾಡಿ ಆಶಾ ಕಾರ್ಯಕರ್ತರ ಲೀಸ್ಟ್ ಇರ್ತದೆ, ಯಾರ್ಯಾರು ಆ ವಾರ್ಡಿನಲ್ಲಿ ಪಾಸಿಟಿವ್ ಇದ್ದಾರೆ ಅಂತೇಳಿ. ನಿಮ್ಮ ಮೊದಲ ಕೆಲಸ ಏನಂತ ಹೇಳಿದ್ರೆ, ಆ ಒಂದು ವಾರ್ಡಿನಲ್ಲಿ 20-30 ಮನೆಗಳಿದ್ರೆ ಆ 30 ಮನೆಗಳ ಮುಖ್ಯಸ್ಥ ಮನೆಯವರನ್ನು, ಪೇಷಂಟ್ ಅನ್ನಲ್ಲ, ಮನೆಯವರನ್ನು ಕರೆಸಿ ಅವರ ತಗ ನಿಮ್ಮಲ್ಲಿ ಎಷ್ಟು ರೂಮ್ ಇದೆ ನಿಲ್ಲಲಿಕ್ಕೆ ಸಾಧ್ಯ ಉಂಟಾ, ನಿಮ್ಮಲ್ಲಿರುವಂಥವರನ್ನು ಅಲ್ಲಾಗಿ ಐಸೋಲೇಷನ್ ವಾರ್ಡ್ಗೆ ನಾವು ಕೋವಿಡ್ ಕೇರ್ಗೆ ಸೆಂಟರ್ಗೆ ಶಿಫ್ಟ್ ಮಾಡೋದು ನಿಮ್ಮ ಮನೆಯವರಿಗೆ ಒಲಿತು. ಇದೆಲ್ಲ ಮಾಡುದು ಯಾಕೆ ಅಂತ ಹೇಳಿದ್ರೆ, ಇದು ಉಸ್ತುವಾರಿ ಸಚಿವರಿಗೆ, ನನ್ಗ DC ಅಧಿಕಾರಿಗಲ್ಲ, ಆ ಮನೆಯವರು ಬದುಕಬೇಕಂತೇಳಿ ಈ ಸೆಂಟರ್ಸ್ ಅನ್ನೆಲ್ಲ ಮಾಡೋದು. ಈಗ ಒಂದು ಉದಾಹರಣೆಗೆ ನೋಡಿ, ಸೈನ್ಸ್, ಮೆಡಿಕಲ್ ಸೈನ್ಸ್ ಅಲ್ಲಿ ಏನಿದೆ, ಒಬ್ಬನಿಗೆ ಇವತ್ತು ನಾವು ಎಷ್ಟು ಹೇಳ್ತೀವಿ ಇಲ್ಲಿ ಟೋಟಲ್ 700 ಚಿಲ್ಡ್ರೆ. ಅದರ ಅರ್ಥ ಏನಂತ ಹೇಳಿದ್ರೆ, ಒಬ್ಬನು ಪಾಸಿಟಿವ್ ಅಂತ ಗೊತ್ತಾಗುವ ಮುಂಚೆ ಲೆಕ್ಕ ಪ್ರಕಾರ ಅವನು 23 ಜನಕ್ಕೆ ಸ್ಪ್ರೆಡ್ ಮಾಡಿ ಇಟ್ಟಿದ್ದಾನೆ. ಈ 23 ಜನರಿಗೆ ಗೊತ್ತಾಗುವಾಗ ಅವನು ಒಬ್ಬ 23 ಜನಕ್ಕೆ ಸ್ಪ್ರೆಡ್ ಮಾಡಿ ಇಟ್ಟಿದ್ದಾರೆ. ಈಗ ಉದಾಹರಣೆಗೆ ನೀವು ಒಂದು ಮನೆಯಲ್ಲಿ ನಾನಿಬ್ಬ ಸೋಂಕಿತ ನನ್ನ ಮನೆಗೆ ಹೋಗಿ ಸಚಿವರು ಹೇಳಿದಾಗಲಿ ಸರಿಯಾದ ವ್ಯವಸ್ಥೆ ಇಲ್ಲದಿದ್ದರೆ ನನ್ನನ್ನು ಬ್ರೇಕ್ ಮಾಡಬೇಕಾ ಇದರಿಂದ ಕುಟುಂಬಕ್ಕೆ, ನಾನು ಸಪ್ರೇಟ್ ಆಗಿ ಒಂದು ಹೋಗಿ ನಿಲ್ಬೇಕು. ಸಪ್ರೇಟ್ ಅಲ್ಲಿ ಮನೆಯಲ್ಲಿ ರೂಮ್ ಇಲ್ಲ, ಬಡವರು ಒಂದೇ ಮನೆ 2 ರೂಮಿನಲ್ಲಿ 10 ಜನ ಇರ್ತಾರೆ, ಒಂದೇ ಶೌಚಾಲಯಲ್ಲಿ ಇರ್ತದೆ. ಅದು ಏನಾದರೂ ನಾವು ಕಟ್ ಮಾಡದಿದ್ರೆ ನಾಳೆ ಮನೆಯಲ್ಲಿರುವಂಥ 10 ಜನರಲ್ಲಿ 5-6 ಜನರಿಗೆ ಬರ್ತದೆ. ಅದರಲ್ಲಿ ಸೀರಿಯಸ್ ಯಾರು ವಲ್ನರಬಲ್ ಕೇಸ್ ಇರ್ತದೆ, ವಯಸ್ಸಾದವ್ರು ಇರ್ತದೆ, ಅವರಿಗೆ ಬಹಳಷ್ಟು ಸೀರಿಯಸ್ ಆಗುವಂಥ ಪರಿಸ್ಥಿತಿ ಆಗ್ತದೆ. ಈಗ ನನ್ನಿಂದ ಈ 10 ಜನರಿಗೆ ಸ್ಪ್ರೆಡ್ ಅಂತ ಕಟ್ ಮಾಡಬೇಕಾದ್ರೆ ನನ್ನನ್ನು ಮನವೊಲಿಸಿಕೊಂಡು ನನ್ನನ್ನು ಕೋವಿಡ್ ಕೇರ್ ಸೆಂಟರ್ಗೆ ಹಾಕಬೇಕು. ನಾನೆಲ್ಲ ನಿಮ್ಮ ಬೆಸ್ಟ್ ಕೋವಿಡ್ ಕೇರ್ ಸೆಂಟರ್ಸ್ ಇವತ್ತು ಎಲ್ಲ ತಯಾರಾಗಿದ್ದಿದೆ. ಅಲ್ಲಿ ನಿಮಗೆ ಉಚಿತವಾಗಿ ಮನೆಯಿಂದ ಬೇಕಾದ ಊಟ ತೆಕ್ಕೊಳ್ಬಹುದು, ಮತ್ತೆ ಗೌರ್ಮೆಂಟ್ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದೆ. ಮನೆಯಲ್ಲಿ ಆದ್ರೆ ಅವನು ಟೆಸ್ಟ್ ಮಾಡ್ಲಿಕ್ಕೆ ಜನ ಇಲ್ಲ, ಅವನು ಆಕ್ಸಿಮೀಟರ್ ನೋಡ್ಲಿಕ್ಕೆ ಜನ ಇಲ್ಲ, ಸೀರಿಯಸ್ ಆದ್ರೆ ಸರಿಯಾದ ಟೈಮಲ್ಲಿ ಆಂಬುಲೆನ್ಸ್ ಸಿಕ್ಕುದಿಲ್ಲ. ಅಲ್ಲಿ ಹಾಗೆಲ್ಲ ಟೈಮ್ ಟು ಟೈಮ್ ಥರ್ಮಾಮೀಟರ್, ಆಕ್ಸಿಮೀಟರ್, ಊಟ ಹೆಚ್ಚು ಕಮ್ಮಿ ಇದೆ, ಡೈರೆಕ್ಟ್ ಆಗಿ ಬೇರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಇದನ್ನು ನಾವು ಅವ್ರನ್ನ ಫೋರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಮನೆಯವರ ಹತ್ರ ಮನವೊಲಿಸಿಕೊಂಡು ಆದಷ್ಟು ಜನ ಯಾರು ಮನೆಯಲ್ಲಿದ್ದಾರೆ ಅವ್ರನ್ನ ಬ್ರೇಕ್ ದಿ ಚೈನ್ ಮಾಡಲಿಕ್ಕೆ ನಾವು ಬಹುಶಃ ಅವರನ್ನು ಇದಕ್ಕೆ ನಾವು ಮನವೊಲಿಸುವಂತ ಕೆಲಸ ಮಾಡಬೇಕು. ಇಲ್ಲದಿದ್ರೆ ಅವ್ರ ಮನೆಯಲ್ಲಿ ಕೂತ್ಕೊಂಡು ಅದ್ರ 10 ಜನ ಅವನು ಬರುದು, ಅವನು ಅಂಗಡಿಗೆ ಹೋಗುದು, ಅಂಗಡಿ ಅವನು ಕೊಡುದು, ಇದು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಸೊ ಟಾಸ್ಕ್ ಫೋರ್ಸ್ ಇದಕ್ಕೆ ವಿಶೇಷವಾದ 1 ಕ್ರಮ ತಗೊಳ್ಬೇಕು. ನಾಳೆಯಿಂದ ಸ್ಟಾರ್ಟ್ ಮಾಡಿ. ಸೋಮೇಶ್ವರ, 1 ಕ್ರಮ ತಗೊಳ್ಬೇಕು. 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 1 ಕ್ರಮ ತಗೊಳ್ಬೇಕು.
ಏನಾಗಿದೆಮ್ಮ ನಿಮ್ದು ಎಷ್ಟು ವಾರ್ಡ್ ಇದೆ? 23 ವಾರ್ಡ್ ಇದೆಯಾ? 23 ವಾರ್ಡ್ ಇದೆ. ಆಯ್ತು, ಈಗ ನಿಮ್ಮ ಟಾಸ್ಕ್ ಫೋರ್ಸ್ ರಚನೆ ಆದ್ರೂ ಆಗಿದೆ ಅಲ್ಲಿ? ಸರ್ ನಮ್ಗೆ ಟಾಸ್ಕ್ ಫೋರ್ಸ್ ಇಲ್ಲ ಸರ್, ವಾರ್ಡ್ ಸಮಿತಿ ಅಂತ ಇದೆ, ವಾರ್ಡ್ ಕಮಿಟಿ ಅಂತ ಮಾಡ್ಕೊಂಡಿದ್ದೇವೆ. ವಾರ್ಡ್ ಕಮಿಟಿ, ನಮಗೆ ಆಯ್ತು. ಕೌನ್ಸಿಲರ್ಸ್ ಇರ್ಲಿಲ್ಲ ಸರ್, ನಮ್ಮ ಮೊದಲಿನ ಎಕ್ಸ್ ಕೌನ್ಸಿಲರ್ಸ್ ಅನ್ನೇ ಅದಕ್ಕೆ ಆಡ್ ಮಾಡ್ಕೊಂಡಿದ್ದೇವೆ ಸರ್. ಈಗ ಎಕ್ಸ್ ಕೌನ್ಸಿಲರ್ಸ್ ಅನ್ನೇ ಸೇರಿಸ್ಕೊಂಡು ಮಾಡಿದ್ದೇವೆ ಸರ್ 23 ವಾರ್ಡ್ ಅಲ್ಲಿ ಕೂಡ. ಸರಿ, ಅದಾದ್ರು ಮೀಟಿಂಗ್ ಆಗ್ತಾ ಉಂಟಾ? ವೀಕ್ಲಿ ನಾವು ಈಗ ಶುಕ್ರವಾರ ಮತ್ತು ಗುರುವಾರ ನಿಮಗೆ ಚುನಾಯಿತ ಪ್ರತಿನಿಧಿಗಳು ಇಲ್ಲ ಅಂತ ಹೇಳಿದ್ರೆ ಉಳಿದವರೆಲ್ಲ ಇದ್ದಾರಲ್ಲ, ಇದ್ದಾರೆ ಸರ್. ಯಾರೊಬ್ರು ಮಾಜಿ ಇರ್ಬೋದು, ಗಣ್ಯ ಇರ್ಬೋದು, ಯಾರೋ ಇರ್ಬೋದಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದನ್ನಾದ್ರೂ ಮಾಡ್ತಾ ಇದ್ದಾರೆ. ಮೀಟಿಂಗ್ ಆಗಿದೆಯಾ? ಗುರುವಾರ ಮತ್ತು ಶುಕ್ರವಾರ ಮಾಡ್ತಾ ಇದ್ದೇವೆ ಸರ್. 23 ವಾರ್ಡ್ ಅಲ್ಲಿ 4 ಟೀಮ್ ಮಾಡ್ಕೊಂಡಿದ್ದೇವೆ ಸರ್, ಆಫೀಷಿಯಲ್ಸ್. 4 ಟೀಮ್ ಅಲ್ಲಿ 3 ಜನರಿದ್ದಾರೆ ಆಫೀಷಿಯಲ್ಸ್, ನಮ್ಮ ಸಿಬ್ಬಂದಿಗಳು. ನಿಮ್ಮ ಸಿಬ್ಬಂದಿಗಳಿದ್ದಾರೆ, ಆಶಾ ಕಾರ್ಯಕರ್ತರು, ಆಶಾ ಅಂಗನವಾಡಿ ಕಾರ್ಯಕರ್ತರು ಕಾರ್ಯಕರ್ತರು. 15 ಮಂದಿ ಇದ್ದಾರೆ ಸರ್. 14 ಅಂಗನವಾಡಿ ಕಾರ್ಯಕರ್ತರಿದ್ದಾರೆ. ಈಗ MLA ಅವರು ಹೇಳಿದ್ರಲ್ಲ, ಯಾವುದೋ ಮನೆಯಲ್ಲಿ Yes, sir. ಒಬ್ಬ ವ್ಯಕ್ತಿಗೆ ಪಾಸಿಟಿವ್ ಬಂದದ್ದು ನಮಗೆ ಖಚಿತ ಇರುತ್ತೆ, ಹೋಮ್ ಐಸೋಲೇಷನ್ ಅಲ್ಲಿ ಇರ್ತಾನೆ ಅವನು. ಅವನ ಮನೆಯಲ್ಲಿ ಟಾಯ್ಲೆಟ್ ಒಂದೇ, ಬಾತ್ರೂಮ್ ಒಂದೇ ಇದ್ರೆ ಉಳಿದವರಿಗಾದ್ರೂ ಕಡ್ಡಾಯವಾಗಿ ಬಂದೇ ಬಿಡುತ್ತೆ ಅದು. ಅವನ ಕ್ವಾರಂಟೈನ್ ಸೆಂಟರ್ಗೆ ಹಾಕ್ಲಿಕ್ಕೆ ನೀವು ಏನ್ ಮಾಡಿದಿರಿ ಸರ್? ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ ನಾವು. ಗೋವಿ ಶಾಲೆ ಒಂದು ನೀವು ರಿಕ್ವೆಸ್ಟ್ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗದಿದ್ರೆ ನೀವು ಮನವೊಲಿಸೋ ಕೆಲಸ ಒಂದ್ಸತಿ ಮಾಡ್ಬೋದು, 2 ಸತಿ ಮಾಡ್ಬೋದು. 3ನೇ ಸತಿ ಅವನಿದ್ರೆ ಹಂಚಿದ್ ನೋಡ್ತಾ ಇರ್ಬೇಕು ನಾವು. ಅವನು ಸ್ವಲ್ಪ ಪೊಲೀಸರು ಕಳಿಸಿ ಅವ್ರು ತಗೊಂಡು ಬರ್ಬೇಕಲ್ಲ ಹೊರಗೆ. ಆಯ್ತು ಸರ್. ಬಹಳ ದಾಕ್ಷಿಣ್ಯ ಮಾಡ್ಕೊಂಡು ಇಲ್ಲ ನಾವೆಲ್ಲರಿಗೂ ಹಂಚ್ತೇವೆ ಅಂತ ಹೇಳಿ ಹೇಳ್ತಾ ಇದ್ರೆ ನೋಡ್ತಾ ಇರ್ಬೇಕಾಗುತ್ತೆ ಸರ್ಕಾರ. ನಿಯಂತ್ರಣ ಮಾಡೋ ಪರಿಸ್ಥಿತಿಯಲ್ಲಿ ನಾವು ಅವನಿಗೂ ಸ್ವಲ್ಪ ಗಟ್ಟಿ ಹೇಳ್ಬೇಕು, ಅದನ್ನು ಮಾಡ್ಬೇಕು. ಕೋಟೆಗಾರು ಪ್ರಭಾಕರ ಅಲ್ಲಿ ಏನ್ ತೊಂದರೆ ಏನು ಅವರಿಗೆ? ಬೆಳಿಗ್ಗೆ ಮೆಸೇಜ್ ಹೋಗ್ಲಿಲ್ಲ, MLA ಬರ್ತಾರೆ, ಉಸ್ತುವಾರಿ ಮಂತ್ರಿಗಳು ಬರ್ತಾರೆ, DC ಬರ್ತಾರೆ, CS ಬರ್ತಾರೆ ಅಂತ ಹೇಳಿದ್ರೆ ಕಾರಣ ಕೊಡದೆ ಬೇರೆ ಅವರಿಗೆ ನೋಟಿಸ್ ಕಳಿಸಿ. ಮತ್ತೆ ಅವ್ರು ಸರಿಯಾದ ಕಾರಣಗಳನ್ನು ಕೊಡದೇ ಇದ್ರೆ ಅವ್ರನ್ನ ಅಮಾನತ್ ಮಾಡಿ. ಗ್ರಾಮ ಪಂಚಾಯತ್ ಹೇಳಿ. ನಾನು ಹೇಳಿದೆ ಅದನ್ನ ದಯವಿಟ್ಟು ಕೇಳಿ. ಅದು ಯಾಕಂದ್ರೆ ಇದು ಬಹಳ ನಮ್ಮ ಅಧಿಕಾರಿಗಳಿಗಾಗಲಿ, ನಾವು ಚುನಾಯಿತ ಪ್ರತಿನಿಧಿಗಳಾಗಲಿ ಅಥವಾ ನಾವು ಅಧಿಕಾರಿಗಳಾಗಲಿ ಬಹಳ ಲಘುವಾಗಿ ನಮ್ಮ ಕೊರೋನಾವನ್ನು ತಗೊಳ್ಳೋ ಸ್ಥಿತಿಯಲ್ಲಿ ನಾವು ಇವತ್ತಿಲ್ಲ. ಇವತ್ತು ಏನೇನಾಗ್ತಿದೆ ನಾವು ನೋಡ್ತಾ ಇದ್ದೇವೆ. ಅಷ್ಟು ಕೂಡ ಗಂಭೀರತೆ ಇಲ್ಲ ಅಂದ್ರೆ ಏನರ್ಥ? ನಾವಿನ್ನೂ ಕೂಡ ಯಾರು ವರದಿ ಕೊಡ್ತೀರಿ ಕೋಟೆಗಾರದ್ದು? ಯಾರು ಇಲ್ಲ. TH ಅವರು 342 ಆಕ್ಟಿವ್ ಕೇಸ್ ಇದೆ ಸರ್ ಅಲ್ಲಿ. ಸೊ 302 ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾರೆ. ಅದರಲ್ಲಿ ಮೇನ್ ಏನಾಗಿದೆ ಅಂತ ಹೇಳಿದ್ರೆ ಏನಪ್ಪ ಸಂಸ್ಥೆಯವರದ್ದು ಸ್ಟೂಡೆಂಟ್ಸ್ಗಳು ತುಂಬಾ ಪಾಸಿಟಿವ್ ಬಂದಿದ್ರು ಸರ್. ಹಾಗೆ ಅಲ್ಲೇ ಇದು ಅವರ ಹಾಸ್ಟೆಲ್ಗಳಲ್ಲಿ ಎಲ್ಲ ಇದ್ದಾರೆ. ಮತ್ತೆ ಹಾಗೆ ಅಲ್ಲಿ ಕೇಸ್ಗಳು ಜಾಸ್ತಿ ಇದೆ ಸರ್ ಅಲ್ಲಿ. ಈಗ ಅಲ್ಲಿಗೆ ವಾರ್ಡ್ ಕಮಿಟಿ ಅಂತ ಮಾಡಿ ಹೌದು ಸರ್, ಮೀಟಿಂಗ್ ಆದ್ರೂ ಮಾಡ್ತಾ ಇದ್ದಾರೆ ಸರ್. ಇದ್ರೊಳಗಡೆ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಏನು ಡಿಸಿಪ್ಲಿನರಿ ಆಕ್ಷನ್ ಅಮಾನತ್ ಮಾಡೋದ್ರಿಂದ ಹಿಡಿದು ಏನು ಇದ್ರೊಳಗಡೆ ಅವ್ರಿಗೆ ಇನ್ಕ್ರಿಮೆಂಟ್ ಕಟ್ ಮಾಡಬೇಕು, ಅದನ್ನ ಡೆಫಿನೆಟ್ಲಿ ಅದನ್ನ ನೋಡೋಣ. ಈಗ TH ಅವರು ಸರ್. ಹೇಳಿ ಕೋಟೆಕಾರ್ ಒಳಗಡೆ ಅದನ್ನ ನೋಡಲ್ ಆಫೀಸರ್ ಕೋಟೆಕಾರ್ ನಿಮ್ಮ ಇದರಲ್ಲಿ ನೋಡಲ್ ಅಧಿಕಾರಿ ಇಲ್ಲ, ಅವರೇ ಯೂಶಲಿ ಚೀಫ್ ಆಫೀಸರ್ ಚೀಫ್ ಆಫೀಸರಿಗೆ ಕೊಡ್ತಾರೆ. ಕಾಂಟ್ಯಾಕ್ಟ್ ಟ್ರೇಸಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಶಿಕ್ಷಕರನ್ನು ತೆಗೆದುಕೊಂಡು ಟೀಮ್ಗಳನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಆದರೆ ನಿರೀಕ್ಷೆಯ ಪ್ರಮಾಣದಲ್ಲಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಆಗ್ತಾ ಇಲ್ಲ. ಈಗ ಸುತ್ತೋಲೆಯ ಪ್ರಕಾರ ಒಂದು ಪೇಷಂಟ್ಗೆ 30 ಜನವನ್ನ ಮಾಡಬೇಕಂತ ಇದೆ. ಆದರೆ 87 ಪೇಷಂಟ್ಸ್ ಸಂಬ್ಲಮಗುಲ್ನಲ್ಲಿದ್ರೆ ನಿಮ್ಮಲ್ಲಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಆಗಿರೋದೇ 200 ಜನ ಆಗಿದೆ. ಸೊ 1:30 ಆಗ್ತಾ ಇಲ್ಲ. ಅಟ್ಲೀಸ್ಟ್ ಸುಜಯ್ ನೋಡ್ಬೇಕು, ಯಾವ ಮೆಡಿಕಲ್ ಆಫೀಸರ್ಸ್ ಬಂದಿಲ್ಲ. ಸೊ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಕಡಿಮೆ ಆಗಿದೆ ಸರ್, ಅಮ್ಲಮಗೂರಿನಲ್ಲಿ ಆಗಿದೆ, ಮತ್ತೆ ಬೋಳಿಯಾರ್ನಲ್ಲೂ ಕೂಡ ನೀವು ಮೆಡಿಕಲ್ ಆಫೀಸರ್ಸ್ ಕರಿಬೇಕಾಗಿತ್ತು. ಈಗ ನಾವು ಟೀಚರ್ಸ್ನ ಹಾಕಿದ್ದೇವೆ. ಮೊನ್ನೆ ನಮ್ಮ ಗ್ರಾಮ ಪಂಚಾಯತಿಂದಲೂ ಕೂಡ ಸೆಕ್ರೆಟರಿಗಳನ್ನು ಕೂಡ ಟೀಮಿಗೆ ಹಾಕೊಂಡಿದ್ದೀವಿ ಸರ್. ನಮ್ಮ ಇಡೀ ಜಿಲ್ಲೆನಲ್ಲಿ 1086 ಜನ ಇದ್ದಾರೆ. ಮೊದಲು 600 ಜನ ಇತ್ತು ಸರ್. ನಾವು 380 ಜನ ನಮ್ಮ ಟೀಮ್ ಅವರು ಕೊಟ್ಟಿದ್ದೇವೆ. ಜೊತೆಗೆ ಪ್ರತಿ ಗ್ರಾಮದಲ್ಲಿರುವಂತಹ ಶಾಲೆಯ CRPಗಳನ್ನ, ಟೀಚರ್ಗಳನ್ನ, ಅಂಗನವಾಡಿ ಕಾರ್ಯಕರ್ತರುಗಳನ್ನ ಕಾಂಟ್ಯಾಕ್ಟ್ ಟ್ರೇಸ್ ಟೀಮಿಗೆ ಆಡ್ ಮಾಡ್ಕೊಂಡಿದೀವಿ ಸರ್. ಒಂದು ಆ್ಯಪ್ ಇದೆ. ಆ ಆ್ಯಪ್ನಲ್ಲಿ ಅವರು ಒಂದು ಪೇಷಂಟ್ ಬಂದ್ರೆ 1:30 ಒಬ್ಬ ಪೇಷಂಟ್ಗೆ 30 ಜನವನ್ನ ಗರಿಷ್ಠವಾಗಿ ಐಡೆಂಟಿಫಿಕೇಶನ್ ಮಾಡಿ ಎಂಟ್ರಿ ಮಾಡ್ಬೇಕು ಸರ್. ಸೊ ಇದರಲ್ಲಿ ಅಂಬ್ಲಮಗೂರು, ಬಳಿಯಾರನಲ್ಲಿ ನೋಡಿದ್ರೆ ನಿಮ್ದು ಅವರೇಜ್ ಬರ್ತಾ ಇರೋದೇ 1:2 ಬರ್ತಾ ಇದೆ ಅಂತ ಹೇಳಿದ್ರೆ ಒಬ್ಬರಿಗೆ ಇಬ್ಬರಿಗೆ ಮಾಡ್ತಾ ಇದ್ದೀರಾ ಅಂತ. ಒಂದು ಪೇಷಂಟ್ಗೆ ಕೇವಲ 2 ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡ್ತಾ ಇದ್ದೀರಾ. ನೀವು PSC ಅವ್ರಿಗೆ ಹೇಳ್ಬೇಕು. ಟ್ರೇಸಿಂಗ್ ಎಜುಕೇಶನ್ ಟೀಚರ್ ಕೊಟ್ಟಿದ್ದಾರೆ ಅಂತ ಹೇಳಿ ಎಷ್ಟು ಟೀಚರ್ಸ್ ಹೋಗಿದ್ದಾರೆ?
ಸಿ ನಾವೇನಂತ ಹೇಳಿದ್ರೆ ಇಲ್ಲಿ ಟೀಚರ್ನವರು ಗ್ರಾಮ ಮಟ್ಟಕ್ಕೆ ಹೋಗ್ತಾರೆ, ಯಾಕಂತ ಅವ್ರಿಗೆ ಫೋನ್ ಮಾಡಿದಾಗ ಪಂಚಾಯತಿಂದ ನಮ್ಮ ಹತ್ರ ವೆಹಿಕಲ್ ಇಲ್ಲ ಬರ್ಲಿಕ್ಕೆ, ನಾವು ಹೇಗೆ ಬರುದು ಹಾಗೆ ಇದೆ. ಸೊ ನಾನು ಹೇಳುದು, ನೀವೊಬ್ಬರಿಗೆ ಅಲ್ಲಿ ಒಂದು ಸಿಸ್ಟಮ್ ಮಾಡಿ ಜವಾಬ್ದಾರಿ ಕೊಟ್ಟಾಗ ಯು ಶುಡ್ ಮೇಕ್ ಮಾನಿಟರಿಂಗ್. ಅವನಲ್ಲಿ ಊರಿಗೆ ಹೋಗಿದ್ದಾನ, ಅವ್ನು ಎಷ್ಟು ಮಂದಿ ಗ್ರಾಮ ಪಂಚಾಯತ್ ನಾವು ಹೇಳಿದಾಗೆ ಸ್ಟಾಫ್ನವ್ರು ಗವರ್ಮೆಂಟ್ ಸರ್ವೆಂಟ್ ಅವ್ರು ಕೇಳುದಿಲ್ಲ, ನೀವೇ ಕೇಳ್ಬೇಕು ಅವರನ್ನು. ನಿಮ್ಮ ಅವರು ಎಲ್ಲಿ ಈಗ ಯಾಕೆ ಆಗ್ಲಿಲ್ಲ ಅಂತ, ಆಗ ಅವ್ರ ಊರಿಗೆ ಅಲ್ಲಿ ಏರಿಕೆ ಹೋಗ್ಲಿಲ್ಲ, ಅವರು ಹೋಗ್ತಾ ಇಲ್ಲ ಈಗ. ಸೊ ಇಡೀ ಕನ್ಫ್ಯೂಷನ್ ಇದೆ ಇದರ ಬಗ್ಗೆ. ಒಂದು ಸಬ್ಮಿಷನ್ ಸರ್, ಆ ಸಂಬಂಧಪಟ್ಟಂತ BEO ಅವರೇ ಓವರ್ ಆಲ್ ಆ ಆಫೀಸರ್ ಹಾಕಿದೀವಿ ಸರ್ ಕಾಂಟ್ಯಾಕ್ಟ್ ಟ್ರೇಸಿಗೆ. ಮತ್ತು ಒಂದು ಸರ್, ಇಂಥ ವ್ಯಕ್ತಿಗೆ ಪಾಸಿಟಿವ್ ಬಂದಿದೆ ಅಂತ ಅವ್ರ ಮೊಬೈಲ್ ಆಪ್ಸ್ ನಲ್ಲಿ ಹೋಗುತ್ತೆ ಸರ್. ಆ ವ್ಯಕ್ತಿಯನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರೈಮರಿ ಕಾಂಟ್ಯಾಕ್ಟ್ ಸಿಸ್ಟಮ್ ನೀವು ಮಾಡಿದ್ದೀರಿ, ಪ್ರಾಕ್ಟಿಕಲ್ ಆಗಿ ಅದು ತಳಮಟ್ಟದಲ್ಲಿ ಇಂಪ್ಲಿಮೆಂಟ್. ಎರಡು ಏನಾದ್ರು ಹೇಳಿದ್ರೆ, ಈಗ ಆಶಾ ಕಾರ್ಯಕರ್ತರು ಅಂತ ಹೇಳಿದ್ರೆ, ಉದಾಹರಣೆಗೆ ಬೊಳ್ಳಿಯಾರ್ನ ಆಶಾ ಕಾರ್ಯಕರ್ತರಿಗೆ ಡೈಲಿ ಬಂದ ಔಷಧ ಮತ್ತೆ ಅಲ್ಲಿಗೆ 3-4 ಕಿಲೋಮೀಟರ್ ರಿಟರ್ನ್ ಹೋಗ್ಬೇಕು. ಅರೆಕಲ್ಲದವ್ರು ಬರ್ಬೇಕಾದ್ರೆ ಮತ್ತೆ 300 ಅಮ್ಲಮುಗರ್ ಪಂಚಾಯತಿಗೆ ಹೋಗ್ಬೇಕು. ಅದಕ್ಕಾಗಿ ನಾನು ನೀವು PDO ಹತ್ರ ಹೇಳಿ, ಫಾರ್ ಎಕ್ಸಾಂಪಲ್ ಪಾವೂರಿದು ನಮ್ಮ ಏನಿದೆ ಈಗ ಬೊಳ್ಳಿಯಾರಲ್ಲಿ ಪಾವಗಂಚ ಹತ್ತಿರ ಇದೆ, ಅಲ್ಲಿಯ ಅಧಿಕಾರಿಗಳು ಬೊಳ್ಳಿಯಾರಿಗೆ ಸಂಬಂಧಪಟ್ಟ ಎಷ್ಟು ಮೆಡಿಸಿನ್ಸ್ ಬೇಕು, ಯಾರ ಹತ್ರ ಒಬ್ಬನ ಹತ್ರ ಅಲ್ಲಿ ಬೊಳ್ಳಿಯಾರಿಗೆ ಹೋಗಿ ಮುಟ್ಟಿಸಿದ್ರೆ ಆಶಾ ಕಾರ್ಯದಲ್ಲಿ ಅದನ್ನು ಕೊಡ್ತಾರೆ. ಈ ಒಂದು ಕನೆಕ್ಟಿವಿಟಿ ನಾವು ಮಾಡಿಸ್ಕೊಳ್ಬೇಕಾಗ್ತದೆ. ಮಾಡ್ತೀವಿ ಸರ್. ಅದು ಮಾಡೋ ವಿಷಯದಲ್ಲಿ ನಾವು ಮಾತಾಡ್ತಾ ಹೋದ್ರೆ ಸರ್, ಮೊದಲಿಗೆ 2-3 ನೀವು ಎಲ್ಲರೂ ಕೂಡ ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ಸರ್. ಫಸ್ಟ್ ಆಫ್ ಆಲ್ ಸಿಂಪ್ಟಮ್ ಇರೋದು, ಯಾವ ವ್ಯಕ್ತಿಗೆ ಬಂದ್ರಲ್ಲ ಸೋಂಕು ಇರುತ್ತೆ, ಸಿಂಪ್ಟಮ್ಸ್ ಇರುತ್ತೆ. ಕೋಟೆಕರ್ ಯಾಕೆಪ್ಪ ಪ್ರಭಾಕರ್, ಯಾಕೆ ಲೇಟ್ ಆಯ್ತು? ಅದೇ ಮೆಸೇಜ್ ಕೊಡ್ಬೇಕು. ಸೋಮೇಶ್ವರ ಐಚಾ ಈ ಕಡೆ, ಓಕೆ. ಹೇಗೆ ಡೆತ್ ಹೇಗಾಯ್ತು? ಪಾಸಿಟಿವಾ? ಯಾವ PSC ಬರುತ್ತೆ ಇದು? ಕೋಟೆಕರ್ ಡಾಕ್ಟರ್ ಅಲ್ಲಿ ಡಾಕ್ಟರ್ ನೀವು ಡೆತ್ ಆದ್ರೆ ಚೀಫ್ ಆಫೀಸರೇ ಹೋಗ್ತೀರಾ ಎಲ್ಲದಕ್ಕೂ? ಈಗ ರಾಯಪ್ಪನವರು, ಈ ಡೆತ್ ಆದ್ರೆ ನಿಮ್ಮ ಮ್ಯಾನೇಜ್ಮೆಂಟ್ ಅಲ್ಲೇ ಹೋಗುತ್ತಾ? ಹಾಂ, ಅಲ್ಲ ಈಗ ಕೇಳಿ, ಚೀಫ್ ಆಫೀಸರ್ ನೀವಲ್ವಾ? ಈಗ ನೀವು ಹೋಗಿ ಅಲ್ಲಿ ಸಂಸ್ಕಾರ ಮಾಡ್ಲಿಕ್ಕೆ ಹೋಗ್ತೀರಾ ಅಥವಾ ಪರ್ಮಿಷನ್ ಮಾತ್ರ ಕೊಡ್ತೀರಾ? ಅಲ್ಲ ರೀ, ನಿಮ್ಮ ಉಸ್ತುವಾರಿಯಲ್ಲಿ ಸಂಸ್ಕಾರ ಮಾಡಬೇಕು, ಹೂಳುದು ಅಥವಾ ಸಂಸ್ಕಾರ ಮಾಡುದು ನಿಮ್ಮ ಉಸ್ತುವಾರಿಯಲ್ಲಿ ಆಗ್ಬೇಕಂತಿತ್ತ ನಿಯಮದಲ್ಲಿ, ಅಥವಾ ನಿಮ್ಮ ಗಮನಕ್ಕೆ ಬಂದಾಗ ನೀವು ಅದಕ್ಕೆ ಸಹಕಾರ ಕೊಡ್ತೀರಿ? ಅಲ್ಲ ನೋಡ್ಲಿಕ್ಕೆ ನಾನೀಗ ನಿಮ್ಮ ಹತ್ರ ಹೇಳ್ತಾ ಇರೋದು, ನಾವಾಗ್ಲಿ ನೀವಾಗ್ಲಿ ಕೊರೋನಾ ಪ್ರಕರಣ ಇದು. ನೀವು ಬೇರೆ ಏನೋ ಸಮಾರಂಭ ಅದು ಇದು ಇನ್ನೊಂದು ಇದ್ರೆ ಯಾರು ಬಂದ್ರು ನೀವು ಗಂಭೀರವಾಗಿ ತಗೊಳ್ಳಿ ಅಂತ ನಾನು ಹೇಳಿಲ್ಲ. ಈ ಕೊರೋನಾ ಕೇಸಲ್ಲಿ ಒಂದೊಂದು ಜೀವ ಉಳಿಸ್ಲಿಕ್ಕೆ ಎಲ್ಲರೂ ಒದ್ದಾಟ ಮಾಡಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನೀವು ಆಫೀಸರ್ ಒಬ್ರು ಇಲ್ಲಿಗೆ ನಾವೆಲ್ಲ ಬರುವಾಗ, MLA ಅವರು ಬರುವಾಗ, DC ಅವರು ಬರುವಾಗ, CS ಬರುವಾಗ, ನೀವೊಂದು ಸರಿಯಾದ ಟೈಮಿಗೆ ಬಾರದೇ ಇರಬೇಕಾದ್ರೆ ನೀವು ಸರಿಯಾದ ಕಾರಣ ಕೊಡ್ಬೇಕಲ್ಲ. ಒಂದು ಕಾರಣ ಅಂತ ಹೇಳಿದ್ರೆ ನೀವು ಕೊಡೋದು ಶವ ಸಂಸ್ಕಾರಕ್ಕೆ ಹೋಗಿದ್ದೆ ಅಂತೇಳಿ, ನಿಮ್ಮ ಜವಾಬ್ದಾರಿ ಅದು. ಅಲ್ಲ ನಾವು ಯಾಕೆಂದ್ರೆ ಸರ್, ನಾವು ಶವ ಸಂಸ್ಕಾರ ಮಾಡೋದು ನಿಮ್ಮ ಜವಾಬ್ದಾರಿ ಅಲ್ಲದೆ ಇದ್ರೆ ಇದು ಸರಿಯಾದ ಕಾರಣ ಅಲ್ಲ. ಇನ್ನೊಂದ್ಸರಿ ಹೀಗೆ ಮುಂದುವರಿಸಿ ಈ ಸರಿಯಾದ ಕಾರಣಗಳನ್ನು ಕೊಡದೆ ಲಘುವಾಗಿ ಮಾತಾಡಿ ನಿಮ್ಮನ್ನು ಕರೆದ ಮೇಲೆ ಬಂದು ಏನಾದರೂ ಸಮಜಾಯಿಸಿ ಕೊಡು ಸರಿ ಅನ್ಸೋದಿಲ್ಲ ನಿಮಗೆ. ಹೇಳಿ, ನಿಮ್ಮ ಇದರಲ್ಲಿ ಏನಾಗಿದೆ, ಎಷ್ಟು ಕೇಸ್ ಇದೆ? ಸರ್ ಇದನ್ನು ಮುಗಿಸಿ ಒಂದು ಹೊರಡ್ತೀವಿ ಸರ್, ಏನ್ ಮಾಡ್ತೀರಿ? ಪಂಚಾಯತಿಗಳದನ್ನು ಮುಗಿಸಿ ಹೊರಡ್ತೀವಿ. ನೀವು ಕೂತ್ಕೊಳ್ಳಿ. ನಾಗರಾಜ್, ಈಗ ಒಂದು ಎಲ್ಲಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ನ ಮಾಡಿದ ನಂತರ ಪಾಸಿಟಿವ್ ಇದ್ರೆ ಅಂತವ್ರಿಗೆ ಅವ್ರ ಅತಿ ಅವಶ್ಯಕ ವಸ್ತುಗಳನ್ನ, ಎಸೆನ್ಷಿಯಲ್ ವಸ್ತುಗಳನ್ನ ಮನೆಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳಿದೀವಿ. ಎಲ್ಲೆಲ್ಲಿ ಟಾಸ್ಕ್ ಫೋರ್ಸ್ ಆಗಿದೆ, ಆಗ್ತಾ ಇದೆ ಅನ್ನೋದನ್ನ ಹೇಳಿ ನೀವು ಒಂದ್ಸಲ. ಅಲ್ಲಿ ಇಷ್ಟು ಕ್ಲಿನಿಕ್ಗಳಿದ್ದಾವೆ, ಇಷ್ಟು ಜನ ಪ್ರಾಕ್ಟೀಸ್ ಇದ್ದಾರೆ. ಆಶಾ ಮತ್ತೆ ಅಂಗನವಾಡಿಯವರು ಮನೆ ಮನೆ ಭೇಟಿಯನ್ನ ಮಾಡಿ ಅವರ ಆರೋಗ್ಯವನ್ನ ಕೇಳಿದಾಗ, ಓಕೆ ಎಲ್ಲಾ ಕಡೆನೂ ಹೋಗಕ್ಕಾಗ್ಲಿಲ್ಲ, ಅವರ ಸುತ್ತಮುತ್ತ ಇರುವಂತ ಇದ್ರೊಳಗಡೆ ಎಷ್ಟು ಜನಕ್ಕೆ ಜ್ವರ ಬಂದಿದೆ, ಓಕೆ ಅವ್ರದ್ದು ಸ್ವಾಬನ್ನ ತೆಗೆಯೋದಕ್ಕೆ ಡಾಕ್ಟರ್ಸ್ಗಳಿಗೆ ಇನ್ಫಾರ್ಮೇಶನ್ ಕೊಡ್ಬೇಕು. ಇಷ್ಟು ಜನಕ್ಕೆ ಅವರು ಇದ್ರೊಳಗಡೆ ಇದೆ, ಅಥವಾ ಡಾಕ್ಟರ್ ಇಷ್ಟು ಜನಕ್ಕೆ ತೆಗ್ದಿದೀವಿ ಅನ್ನುವಂತ ಮಾಹಿತಿ ಹೇಳಬೇಕು. ಅದಾದ ನಂತರ ಟೆಸ್ಟ್ ಮಾಡಿ ಅವತ್ತಿನ ದಿವಸ ಎಷ್ಟು ಪಾಸಿಟಿವ್ ಬಂದಿದೆ, ನಾವು 50 ಸ್ವಾಬ್ ಕಳಿಸಿದ್ವಿ, ಅದರಲ್ಲಿ 10 ಜನಕ್ಕೆ ಪಾಸಿಟಿವ್ ಬಂದಿದೆ, ಇಂತಿಂತ ಮನೆಯಲ್ಲಿ ಪಾಸಿಟಿವ್ ಬಂದಿದೆ. ಟಾಸ್ಕ್ ಫೋರ್ಸ್ ಅಲ್ಲಿ ನಿರ್ಣಯ ಆಗೋ, ಓಕೆ ಇಂಥವ್ರ ಮನೆ ಒಳಗಡೆ ಸಪರೇಟ್ ರೂಮ್ ಇದೆಯೋ ಇಲ್ವೋ, ಇಂಥವ್ರನ್ನ ನಾವು ಅವರ ಮನೇಲೇ ಇಡ್ಬೋದಾ, ಅವ್ರಿಗೆ ಬೇರೆ ಏನಾದ್ರೂ ಕಾಯಿಲೆ ಇದೆಯಾ, ಓಕೆ ಅವ್ರನ್ನ ನಾವೇನಾದ್ರೂ ಕೋವಿಡ್ ಕೇರಿಗೆ ಶಿಫ್ಟ್ ಮಾಡ್ಬೇಕಾ, ಅಥವಾ ಅವರಿಗೆ ಶುಗರ್ ಇದ್ದು ನಾವು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ಬೇಕಾ, ಆ ತರ ನಿರ್ಣಯ ಮಾಡಬೇಕು. ಒಂದ್ ವೇಳೆ ಅದ್ರೊಳಗಡೆ ಆದ ನಂತರನು ಕೂಡ ಒಂದ್ ವೇಳೆ ಅವರು ಮನೇಲೇ ಇರಕ್ಕಾಗುತ್ತೆ, ಅವರು ಒಂದ್ ಸ್ವಲ್ಪ ಇದ್ರೊಳಗಡೆ ಅನುಕೂಲಸ್ಥರಿದ್ದಾರೆ, ಅವರ ಮನೇಲಿ ಸಪರೇಟ್ ಆಗಿ ಇರುತ್ತೆ ಅನ್ನೋದಾದ್ರೆ ಅಲ್ಲಿ ಇಡುವಂತ ನಿರ್ಣಯ ಟಾಸ್ಕ್ ಫೋರ್ಸ್ ಅಲ್ಲಿ ಮಾಡಬೇಕು.
ಒಂದು ವೇಳೆ ಅಲ್ಲಿ ಇಡಕ್ಕಾಗಲ್ಲ, ಅವ್ರಿಗೆ ಕೋವಿಡ್ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡ್ತೀವಿ ಅಂದ್ರೆ ಅದನ್ನ ಮಾಡಬೇಕು. ಕೋವಿಡ್ ಕೇರ್ ಸೆಂಟರ್ಗಳ ನಿರ್ವಹಣೆಯನ್ನ ಆಯಾ ಗ್ರಾಮ ಪಂಚಾಯತಿಯ ಟಾಸ್ಕ್ ಫೋರ್ಸು ಅಥವಾ ಕೋವಿಡ್ ಕೇರ್ ಸೆಂಟರ್ನ ನಾವು ತಹಶೀಲ್ದಾರ್ಗೂ ಹೇಳಿದೀವಿ. 245 ಜನ ಸೇರ್ಕೊಳ್ಳೋಂಥ ಇದ್ರೊಳಗಡೆ ಹಾಸ್ಟೆಲ್ ಇದೆ, ಅಲ್ಲಿಗೆ ಶಿಫ್ಟ್ ಮಾಡಿಕೊಂಡು ಅವರಿಗೆ 250 ರೂಪಾಯಲ್ಲಿ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ಡನ್ನು ಕೊಟ್ಟು ಅವರಿಗೆ ಬೆಳಿಗ್ಗೆ ಇದ್ರೊಳಗಡೆ ಇದು ಮಾಡಿ ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್, ಒಂದು ಟಿವಿ, ಸ್ವಲ್ಪ ಮ್ಯಾಗಝಿನ್ಸ್ಗಳು, ನ್ಯೂಸ್ ಪೇಪರ್ಸ್ನ ಕೊಟ್ಟು ಕೋವಿಡ್ ಕೇರ್ ಸೆಂಟರ್ಗೆ ಬನ್ನಿ, ನಮ್ಮಲ್ಲಿ ಅತ್ಯಾಕರ್ಷಕವಾಗಿ ಇದ್ರೊಳಗಡೆ ಇದೆ ಅಂದ್ರೆ ಮನೇಲಿರೋರು ಕೂಡ ಅಲ್ಲಿಗೆ ಬಂದು ಅಡ್ಮಿಟ್ ಆಗಿ ರಿಕವರ್ ಆಗಿ ಹೋಗ್ತಾರೆ. ನಮಗೆ ಈಗ ಮಂಗಳೂರಲ್ಲಿ ನಮಗೆ ಸಮಸ್ಯೆ ಬರ್ತಾ ಇರೋದು, ನಾವು 85% ಜನ ಹೋಮ್ ಐಸೋಲೇಷನ್ ಅಲ್ಲಿ ಇದೀವಿ. ಸಡನ್ ಆಗಿ ಅವರು ICU ಮತ್ತೆ ವೆಂಟಿಲೇಟರ್ಗೆ ಬರುವಂತ ಇದ್ರೊಳಗಡೆ ಆಗ್ತಾರೆ. 85% ಜನ ಹೋಮ್ ಐಸೋಲೇಷನ್, ಉಳಿದವ್ರು ನೇರವಾಗಿ ಇದ್ರೊಳಗಡೆ. ನಮ್ಮಲ್ಲಿ 90% ಜನರಲ್ ಬೆಡ್ಸ್ಗಳು ಖಾಲಿನೇ ಇದಾವೆ. ನಮಗೆ ಬರ್ತಾ ಇರೋದು ಜನ ಕಾಂಪ್ಲಿಕೇಟ್ ಆಗಿ ಬರ್ತಾ ಇದ್ದಾರೆ. ಈಗ ಅದಕ್ಕೆ ಹೇಳ್ತಾ ಇರೋರಿಗೆ ಮಾನ್ಯ ಉಸ್ತುವಾರಿ ಸಚಿವರು ಇದ್ರೊಳಗಡೆ ಹೇಳಿದಾಗೆ ಅಲ್ಲಿಗೆ ನೀವು ಕರ್ಕೊಂಡು ಹೋಗಿ ಅವ್ರದ್ದು ರೆಗ್ಯುಲರ್ ಆಗಿ ಒಳ್ಳೆ ಫುಡ್ ಕೊಟ್ಟು ಅವರಿಗೆ ಒಬ್ರು ಸ್ಟಾಫ್ ನರ್ಸ್ ಇಂದ ಅದನ್ನ ಮಾನಿಟರ್ ಮಾಡಿ ಅವ್ರಿಗೆ ಯಾವುದೇ ಕಾರಣಕ್ಕೂ ICU ವೆಂಟಿಲೇಟರ್ ಬರದೇ ಇರೋ ಹಾಗೆ ಅದನ್ನ ಒಂದು ಬ್ಲಡ್ ಚೆಕ್ ಮಾಡಿ. ಇವತ್ತಿನ್ನು ಬೆಳಿಗ್ಗೆ ಸರ್ ನಾವು ಮೊನ್ನೆ ಡಿಸ್ಕಷನ್ ಮಾಡಿದಾಗ ಎಕ್ಸ್ಪರ್ಟ್ ಕಮಿಟಿ ಒಳಗಡೆ 8 ಮೆಡಿಕಲ್ ಕಾಲೇಜ್ ಅವ್ರನ್ನ ಕರೆದು ಅವರಿಗೆ ಏರಿಯಾನ ಅಲೋಕೇಟ್ ಮಾಡಿದೀವಿ. ಇಲ್ಲಿಗೆ ಯೆನಪೋಯ ಮೆಡಿಕಲ್ ಕಾಲೇಜ್ ಅವರು ಉಳ್ಳಾಳಕ್ಕೆ ರೆಸ್ಪಾನ್ಸಿಬಿಲಿಟಿಯನ್ನ ತಗೊಂಡಿದ್ದಾರೆ. ಹೋಮ್ ಐಸೋಲೇಷನ್ ಇರುವಂತ ಮಾಹಿತಿಯನ್ನ ನೀವು ಆಯಾ ಹಾಸ್ಪಿಟಲ್ನವರಿಗೆ ನೀವು ಕೊಟ್ರೆ, ನಾನು ಅವರಿಗೆ ಏನ್ ಹೇಳಿದ್ದೀನಿ ಸರ್, ಹೋಮ್ ಐಸೋಲೇಷನ್ ಒಳಗಡೆ ಎಲ್ಲಾ ಪೇಷಂಟ್ಸ್ಗಳನ್ನು ನೋಡಕ್ಕಾಗಲ್ಲ. ಯಾರ್ಯಾರು ರೆಡ್ ಅಲರ್ಟ್, ನಾನು 3 ಕಲರ್ ಕೋಡಿಂಗ್ ಮಾಡ್ಕೊಳಕ್ಕೆ ಹೇಳಿದೀವಿ ಸರ್. ಅದರಲ್ಲಿ ಎಲ್ಲೋ ಅಂದ್ರೆ ಹೆಂಗಿರ್ತಾರೆ, ಅವ್ರ ಮನೆಯೊಳಗಡೆ ಅನುಕೂಲಸ್ಥರು ಇರ್ತಾರೆ, ಸಪರೇಟ್ ಆಗಿ ಟಾಯ್ಲೆಟ್ ಇದೆ, ಅವ್ರಿಗೇನು ಕಾಯಿಲೆ ಇಲ್ಲ, ಅವರು ಗ್ರೀನ್ ಕಲರ್. ಅವರು ಇದ್ರೊಳಗಡೆ ಯಾರು ಸ್ವಲ್ಪ ಜನ 40 ವರ್ಷ ಇರ್ತಾರೆ, ಅವ್ರಿಗೇನೋ ಒಂದು ಕಾಂಪ್ಲಿಕೇಶನ್ಸ್ ಇರುತ್ತೆ, ಆಗುವಂತ ಚಾನ್ಸಸ್ ಇರುತ್ತೆ, ಅವರೊಂದು ಎಲ್ಲ ಕೆಟಗರಿ. 40ಕ್ಕಿಂತ ಮೇಲ್ಪಟ್ಟು BP ಶುಗರ್ ಇರುವಂತವ್ರು, ಬಹಳ ಸಿಂಪ್ಟಮ್ಸ್ಗಳು ಜಾಸ್ತಿ ಇರುವಂತವ್ರು ರೆಡ್ ಕ್ಯಾಟಗರಿ. ಅಂಥವ್ರನ್ನ ಕಂಪಲ್ಸರಿಯಾಗಿ ಅವರು ಹೋಗಿ ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡಬೇಕು. ಅಟ್ಲೀಸ್ಟ್ 4-5ನೇ ದಿವಸ, ಯಾವತ್ತೊಂದು ಪಾಸಿಟಿವ್ ಬಂದು 4-5ನೇ ದಿವಸದ ಟೈಮಲ್ಲಿ ಕಾಂಪ್ಲಿಕೇಶನ್ಸ್ಗಳು ಜಾಸ್ತಿ ಆಗೋ ಟೈಮು ಸರ್. ಅವಾಗಲೇ ಏನು ಸ್ಯಾಚುರೇಷನ್ ಡ್ರಾಪ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅಂಥ ಪೇಷಂಟ್ಸ್ಗಳನ್ನು ಟಾಸ್ಕ್ ಫೋರ್ಸ್ ಒಳಗಡೆ ನಾವು ಐಡೆಂಟಿಫೈ ಮಾಡಿಕೊಂಡು ಆ ಇನ್ಫಾರ್ಮೇಷನ್ ಅನ್ನ ಆ ಮೆಡಿಕಲ್ ಕಾಲೇಜ್ ಅವ್ರಿಗೆ ಕೊಟ್ಟು ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡಿಸಿ ಅಂಥವ್ರನ್ನ ನಾವು ಯಾವುದೇ ಕಾರಣಕ್ಕೂ ಆಕ್ಸಿಜನ್ ಲೆವೆಲ್ಗೆ ಹೋಗದೆ ಇರೋ ಹಾಗೆ, ಯಾವುದೇ ಕಾರಣಕ್ಕೂ ICU ವೆಂಟಿಲೇಟರ್ ಅವಶ್ಯಕತೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ಆಯಾ ವಾರ್ಡ್ ಲೆವೆಲ್ ಟಾಸ್ಕ್ ಫೋರ್ಸ್ ಮತ್ತೆ ಗ್ರಾಮ ಪಂಚಾಯತಿ ಟಾಸ್ಕ್ ಫೋರ್ಸ್. ಇದನ್ನ ಆಯಾ ಏರಿಯಾದವ್ರನ್ನ ಮ್ಯಾನೇಜ್ ಮಾಡ್ಕೊಂಡ್ರೆ ದೊಡ್ಡ ಪ್ರಮಾಣದಲ್ಲಿ ನಾವು ಮೀಟಿಂಗ್ ಮಾಡೋ ಅವಶ್ಯಕತೆನೇ ಬರಲ್ಲ. ಈ ಎಲ್ಲ ವಿಷಯಗಳನ್ನ ಹೇಳಿದ್ರೆ EO ಅವರು, ಚೀಫ್ ಆಫೀಸರ್ಸು, ನೀವು ನಿಮಗೆ ತಿಳಿದಿರುವಂಥದ್ದನ್ನ ಮಾಡ್ಕೋತಾ ಹೋಗಿ ಏನೋ ಮಾಡ್ತಾ ಇದೀವಿ, ಶನಿವಾರ ಭಾನುವಾರ ನಾವು ಆರಾಮಾಗಿದ್ದೀವಿ, ಭಾನುವಾರ ಮನೇಲಿದ್ವಿ, ಶನಿವಾರ ಮನೇಲಿದ್ವಿ, ಸಾಯಂಕಾಲ 6 ಗಂಟೆ ಆದ್ರೆ ಮನೆಗೆ ಹೋದ್ವಿ ಅಂತ ಹೇಳಂದ್ರೆ ಆಗಲ್ಲ. ನಿಮಗೆ ಕೊಟ್ಟಿರುವಂತ ಈ ರೆಸ್ಪಾನ್ಸಿಬಿಲಿಟಿಯನ್ನ ಬೆಳಿಗ್ಗೆ ಸಾಯಂಕಾಲ ತನಕ ನೀವು ಅದನ್ನ ನೋಡ್ಕೊಂಡು ಎಷ್ಟು ಕೇಸ್ ಬಂದಿದೆ, ಯಾವ ಗ್ರಾಮ ಪಂಚಾಯತಿಲಿ ಎಷ್ಟೆಷ್ಟು ಕೇಸ್ ಬರ್ತಾ ಇದೆ, ಯಾವ್ಯಾವ ಏರಿಯಾ ಹಾಟ್ಸ್ಪಾಟ್ ಆಗ್ತಾ ಇದೆ, ಅವನ್ನೆಲ್ಲ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಗಮನ ಹರಿಸಿ ನೋಡದೇ ಇದ್ರೆ, ಎಷ್ಟು ಜನ ಆಫೀಸರ್ಸ್ ಹಾಕಿದ್ರು ಎಲ್ಲರೂ ಕೂಡ ಸೇರ್ಕೊಂಡು ಮೂಲೆಯಲ್ಲಿ ಕುತ್ಕೊಂಡಾರಾದ್ರೆ ಏನು ಉಪಯೋಗ ಆಗುತ್ತೆ? ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಏನ್ ಟೀಮ್ ಮಾಡ್ತಾ ಇದೆ, ಆಶಾ ವರ್ಕರ್ಸು, ಈಗ ಸಾಹೇಬ್ರು ಹೇಳಿದ್ರು ಆಶಾ ವರ್ಕರ್ಸ್ಗೆ PHCಗೆ ಹೋಗಿ ತರಕ್ಕೆ. ಯಾರು ಹೇಳಿದ್ರು ಆಶಾ ವರ್ಕರ್ಸ್ ಹೋಗ್ಲೇಬಾರ್ದು? ನಾನು ನಿಮ್ಗೆ ಹೇಳಿದೀವಿ, ತಹಶೀಲ್ದಾರ್ ಇದ್ರೊಳಗಡೆ ನೀವು ವೆಹಿಕಲ್ಸ್ಗಳನ್ನ ಹೈರ್ ಮಾಡ್ಕೊಳ್ಳಿ, ನೀವು ಅದನ್ನ ಬೇಕಾಗಿರುವಂತ ಇದನ್ನ ಹೆಲ್ತ್ ಕಿಟ್ ಅನ್ನ ಆಶಾ ವರ್ಕರ್ಸ್ಗೆ ಸಪ್ಲೈ ಮಾಡಿಸಿ, ಎಷ್ಟು ವಾಹನಗಳನ್ನ ಬೇಕಿದ್ರೆ ನೀವು ಜಸ್ಟಿಫೈ ಮಾಡಿ. ನಾನು ನಿಮ್ಗೆ ಸರ್ ಅವ್ರಿಗೆ ಏನ್ ಹೇಳಿದೀವಿ, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸ್ವಂತ ಪಾಕೆಟ್ ಇಂದ ₹1 ಖರ್ಚು ಮಾಡಬೇಡಿ. ಅವಶ್ಯಕತೆ ಇದ್ರೆ ನಿಮ್ಮ ಓನ್ ರಿಸೋರ್ಸಸ್ ಇದ್ರೆ ಗ್ರಾಮ ಪಂಚಾಯತಿ ಆಗಿರ್ಬೋದು, TP ಆಗಿರ್ಬೋದು, TMC ಆಗಿರ್ಬೋದು, CMC ಆಗಿರ್ಬೋದು, ನಿಮ್ದು ಓನ್ ರಿಸೋರ್ಸಸ್ ಅಲ್ಲಿ ವೆಹಿಕಲ್ಸ್ ನ ಕೊಡೋಗಿದ್ರೆ ಕೊಡಿ. ಒಂದ್ ವೇಳೆ ಅಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳಂದ್ರೆ ನಮ್ಮ SDRF ಅನುದಾನ ಇದೆ. ನೀವು ಮೆಡಿಕಲ್ ಆಫೀಸರ್ಸ್ಗಳು ನಮಗೆ ಕಷ್ಟ, ಅಲ್ಲಿ ದೂರ ಇದೆ, ಹೋಗಕ್ಕಾಗಲ್ಲ ಅಂತೇಳಿ ಕುತ್ಕೋಬೇಡಿ. ಇನ್ ಕೇಸ್ ಆಟೋ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಿದ್ರು ಆಟೋ ಚಾರ್ಜ್ ನ ಕೊಡಿ, ನಾನು SDRF ಅಲ್ಲಿ ಪೇ ಮಾಡಿ ಅಂತಾನೆ ಹೇಳಿದ್ದೀನಿ ಸರ್. ಈಗ ಯಾರೋ ಒಬ್ರು ದೂರದ ಮನೆಗೆ ಹೋಗೋದಿರುತ್ತೆ, ನಾನು ಯಾಕೆ ನನ್ನ ದುಡ್ಡನ್ನು ಖರ್ಚು ಮಾಡ್ಕೊಂಡು ನನ್ನ ಪೆಟ್ರೋಲ್ನ ಖರ್ಚು ಮಾಡ್ಕೊಂಡು ಆ ಮನೆಗೆ ಹೋಗ್ಬೇಕು ಅಂತ ನೋಡೋದಲ್ಲ. ಇನ್ ಕೇಸ್ ನೀವು ಅಲ್ಲಿಗೆ ಹೋಗೋದಿದ್ರು ಕೂಡ ಅವತ್ತು ನೀವು ಆಟೋ ಮಾಡ್ಕೊಂಡು ಬರೀರಿ, ನಾನು ಇಂಥ ಮನೆಗೆ ಇಂಥ ದಿವಸ ವಿಸಿಟ್ ಕೊಟ್ಟಿದ್ದೀನಿ, ಅದಕ್ಕೆ ಡಾಕ್ಯುಮೆಂಟ್ ಫೋಟೋ ಅಟ್ಯಾಚ್ ಮಾಡಿದ್ದೀನಿ, ನಾನು ಹಿಂಗೆ ಖರ್ಚು ಮಾಡಿದ್ದೀನಿ ಅಂತ ಹೇಳಂದ್ರೆ SDRF ಅಲ್ಲಿ ಪೇಮೆಂಟ್ ಮಾಡೋಕ್ಕೆ ನಾನು ತಹಶೀಲ್ದಾರ್ಗೆ ಹೇಳಿದ್ದೀನಿ. ಕೋವಿಡ್ನ ನಾನು ಇನ್ಫೆಕ್ಷನ್ನ ಸ್ಪ್ರೆಡ್ ಮಾಡೋಕ್ಕೆ ಹೆಲ್ತ್ ಕಿಟ್ ಇಟ್ಕೊಂಡಿರ್ಬೇಕು. ಒಂದು ಊರಲ್ಲಿ ಪಾಸಿಟಿವ್ ಇದ್ರೊಳಗಡೆ ಇಷ್ಟು ಜನ ಏನು ಐವರ್ಮೆಕ್ಟಿನ್ ಇರುತ್ತೆ ಅಥವಾ ಡಾಕ್ಸಿಸೈಕ್ಲಿನ್, ಐವರ್ಮೆಕ್ಟಿನ್ ನೀವು 3 ದಿವಸಕ್ಕೆ ಕೊಡ್ತೀರ, ವಿಟಮಿನ್ C ಕೊಡ್ತೀರ, ದಿವಸಕ್ಕೆ 2 ಮಾತ್ರೆ, ಹಂಗೆ 5 ದಿವಸ ಕೊಡ್ತೀರ, ಒಂದು ಜಿಂಕ್ ಸಲ್ಫೇಟ್ 3 ಮಾತ್ರೆ, ಜೊತೆಗೆ ಗಾರ್ಗ್ಲಿಂಗ್, ಅವ್ರಿಗೊಂದು ಆತ್ಮವಿಶ್ವಾಸ ತುಂಬಿಸೋ ಮಾತು. ಈ ಮೆಡಿಕಲ್ ಕಿಟ್ ಅನ್ನ ಸಫಿಷಿಯಂಟ್ ಕ್ವಾಲಿಟಿ ಒಳಗಡೆ, ಇದ್ರೊಳಗಡೆ ಕ್ವಾಂಟಿಟಿ ಒಳಗಡೆ ಆಶಾ ವರ್ಕರ್, ಅಂಗನವಾಡಿ ವರ್ಕರ್ಗೆ ಕೊಟ್ಟಿಟ್ಕೊಂಡು ಅವ್ರೇನಾದ್ರು ಪಾಸಿಟಿವ್ ಬಂದ ತಕ್ಷಣ ಫಸ್ಟ್ ಹೋಗಿ ಅವ್ರ ಆರೋಗ್ಯ ನೋಡಿ, BP ಕಂಟ್ರೋಲ್ ಅಲ್ಲಿ ಇದೆಯಾ, ಅವ್ರಿಗೆ ಕೇಳಿದ್ರೆ ಗೊತ್ತಾಗುತ್ತೆ, ತಲೆನೋವು ಇದೆಯಾ, ಮೈಕೈ ನೋವು ಇದೆಯಾ, ಶುಗರ್ ಏನಾದ್ರು ವೇರಿಯೇಷನ್ ಇದೆಯಾ, ಮೂತ್ರ ಜಾಸ್ತಿ ಹೋಗುತ್ತಾ, ಬಾಯಿ ಏನಾದ್ರು ಆರ್ದಂಗೆ ಆಗುತ್ತಾ, ಜ್ವರ ಏನಾದ್ರು ಇದೆಯಾ, ಇಷ್ಟು 4-5 ಕ್ವಶನ್ಸ್ ಕೇಳಿದ್ರೆ
ಅವರಿಗೆ ಗೊತ್ತಾಗುತ್ತೆ ಈ ಪೇಷಂಟು ಕಾಂಪ್ಲಿಕೇಟೆಡ್ ಇದೆಯಾ, ಅಥವಾ ಒಂದು ಮಾತು, ಒಂದು ಸ್ಟೇಟ್ಮೆಂಟ್ ಮಾತಾಡಬೇಕಾದ್ರೆ, ಸ್ಪೀಡ್ ಆಗಿ ಮಾತಾಡಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಉಸಿರಾಡಕ್ಕೆ ತೊಂದರೆ ಇದೆ. 6 ನಿಮಿಷ ಓಡಾಡಿಸಿದ್ರೆ ಅವ್ರ ಮನೆ ಅಂಗಣದೊಳಗಡೆ ಓಡಾಡಿಸಿದಾಗ ಏನಾದರೂ ಉಸಿರು ಹಿಡ್ಕೊಳುತ್ತಾ, ಇದನ್ನ ಚೆಕ್ ಮಾಡಿಕೊಂಡು ಕಾಂಪ್ಲಿಕೇಶನ್ಸ್ ಆಗುತ್ತಾ ಇಲ್ಲ ಚೆಕ್ ಮಾಡ್ಕೊಂಡು, ಓಕೆ ಇವರು ನೀವು ಮನೇಲಿ ಇರೋಕ್ಕೆ ಯೋಗ್ಯ ಇಲ್ಲ ಕೇಳಬೇಕು. 4 ಜನ 5 ಜನ 6 ಜನ ಒಂದೇ ರೂಮ್ ಇದೆ, ನೋ, ನಿಮಗೆ ಇಂಥವ್ರಿಗೆ ನಿಮಗೆ ಮನೇಲಿ ಇರೋಕ್ಕೆ ಅವಕಾಶ ಇಲ್ಲ. ಅವ್ರ ಮಾತು ಕೇಳೋದಲ್ಲ, ಇದು ಪೇಷಂಟನ್ನ ಖುಷಿಗೆ ಮಾಡೋದಲ್ಲ. ನಾವು ಸಮಾಜದ ಒಳಿತಿಗೆ ಮಾಡಬೇಕಾದ್ರೆ ಸ್ಟ್ರಿಕ್ಟ್ ಆಗಿ ಅವರಿಗೆ ಕೋವಿಡ್ ಕೇರ್ ಸೆಂಟರ್ಗೆ ನಾವು ಮಾಡ್ತೀವಿ. ನೀವೇನು ₹1 ಖರ್ಚು ಮಾಡೋದು ಬೇಕಾಗಿಲ್ಲ, ಆಂಬ್ಯುಲೆನ್ಸ್ ಇದೆ, ಬರುತ್ತೆ, ಕರ್ಕೊಂಡು ಹೋಗುತ್ತೆ, ಕೋವಿಡ್ ಕೇರ್ ಸೆಂಟರ್ಗೆ ಬಿಡ್ತೀವಿ. 1 ವಾರಕ್ಕೆ 10 ದಿವಸಕ್ಕೆ ಆಗುವಂಥ ಬಟ್ಟೆ ತಗೊಳ್ಳಿ, ಅದಾದ್ರ ಮೇಲೆ ವಾಪಸ್ ತಗೊಂಡು ಬಂದು ನಿಮ್ಮನ್ನ ಬಿಡುವಂಥ ಜವಾಬ್ದಾರಿ ನಮ್ದು. ಕೋವಿಡ್ ಕೇರ್ ಸೆಂಟ್ರಲ್ಲಿ ಒಳ್ಳೆ ಊಟ ಕೊಡ್ತೀವಿ, ಅಲ್ಲಿ ಟಿವಿ ಇದೆ, ಟಾಟಾ ಸ್ಕೈ ಇದೆ, ಮ್ಯಾಗಝಿನ್ಸ್ ಇದೆ, ನೋಡ್ಕೊಳ್ಳಿ, ಊಟ ಇದ್ರೊಳಗಡೆ ಮಾಡ್ಕೊಂಡು ಹೊರಗಡೆ ಬನ್ನಿ ಅನ್ನೋಂಥದ್ದನ್ನ ಪ್ರೊಜೆಕ್ಟ್ ಮಾಡಬೇಕು. ಮತ್ತೆ ಅವರ ಮನೇಲಿ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇರ್ತಾರೆ. ಯಾರೋ ಒಬ್ರು ಮನೇಲಿ ಪಾಸಿಟಿವ್ ಬಂದ ತಕ್ಷಣ ಅವರ ಮನೆಯವರೆಲ್ಲರೂ ಪ್ರೈಮರಿ ಕಾಂಟ್ಯಾಕ್ಟ್ ಆಗಬೇಕು. ಅವರು ಯಾರೂ ಕೂಡ ಮನೆ ಬಿಟ್ಟು ಹೊರಗಡೆ ಬರೋ ಹಾಗಿರಲ್ಲ. ಏನಾಗಿರುತ್ತೆ, ನಾನು ಕಾಂಟ್ಯಾಕ್ಟ್ ಆಗಿದ್ರೆ ನಾನು 7 ದಿವಸಗಳ ಕಾಲ ನಾನು ಇನ್ಫೆಕ್ಷನ್ ಸ್ಪ್ರೆಡ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅಂಥವ್ರಿಗೆ ನಾವು ಮನೆಯಲ್ಲಿ ಒಂದು ಕಂಟೈನ್ಮೆಂಟ್ಸ್, ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಮಾಡ್ಕೋಬೇಕು. ಟಾಸ್ಕ್ ಫೋರ್ಸ್ ಅವರಿಗೆ ಹೇಳಬೇಕು, ನೋಡಿ ಇಂಥ ಪೇಷಂಟ್ಸ್ಗಳು ಪ್ರೈಮರಿ ಕಾಂಟ್ಯಾಕ್ಟ್ ಇದ್ದಾರೆ, ಅವರಿಗೆ ಆನ್ ಪೇಮೆಂಟ್ ಬೇಸಿಸ್ ಮೇಲೆ ಹತ್ತಿರದಲ್ಲಿರುವಂಥ ಮಿಲ್ಕೋ, ಮೀಟ್ ಅಂಗಡಿನೋ ಅಥವಾ ಗ್ರಾಸರಿ ಅಂಗಡಿಗೋ ಟೈ ಅಪ್ ಮಾಡಬೇಕು. ಆನ್ ಪೇಮೆಂಟ್ ಬೇಸ್ ಮೇಲೆ ಇವನಾಗಿದ್ರು ಕೂಡ ಈಗ ತರಕಾರಿ ಆದ್ರೂ ದುಡ್ಡು ಕೊಟ್ಟೆ ತಗೊಂಡು ಹೋಗ್ಬೇಕು, ಸಾಮಾನಾದ್ರೂ ದುಡ್ಡು ಕೊಟ್ಟೆ ತಗೊಂಡು ಹೋಗ್ಬೇಕು. ಅದನ್ನ ಅವರು ಅಂಗಡಿಯವರಿಗೆ ಒಂದು ಲಿಂಕ್ ಮಾಡಿ ಅವ್ರ ಮನೆಗೆ ಸಪ್ಲೈ ಮಾಡಿ ಆ ಬಂದಿರುವಂಥ ದುಡ್ಡನ್ನ ಅವ್ರು ಕೊಡ್ತಾರೆ ಅನ್ನೋ ಪಾಯಿಂಟ್ ಒಳಗಡೆ ಹೇಳೋದು. ಇಷ್ಟನ್ನ ನೀವು ಗ್ರಾಮ ಪಂಚಾಯತಿ ಟಾಸ್ಕ್ ಫೋರ್ಸ್ ಅಲ್ಲಿ ಇವನ್ನೆಲ್ಲ ನೀವು ಮಾಡದೇ ಇದ್ರೆ ಕರೋನಾ ಇನ್ಫೆಕ್ಷನ್ ಅನ್ನ ಹೇಗೆ ಕಂಟ್ರೋಲ್ ಮಾಡೋದು? ಅದನ್ನ ಪ್ರತಿಯೊಬ್ರು ಕೂಡ ಚೀಫ್ ಆಫೀಸರ್ಸು ನೀವು ಅದನ್ನ ಇಂಟರ್ನಲೈಸ್ ಮಾಡಿಕೊಂಡು, ಎಲ್ಲೆಲ್ಲಿ ನಮಗೆ ತರಕಾರಿ ಅಂಗಡಿ ಇದೆ, ಯಾರ್ಯಾರ ಮನೆ ಹತ್ರ ಎಲ್ಲೆಲ್ಲಿದೆ, ಈ ಮನೆಯವರು ಅವ್ರ ಮನೆಯವರು ಎಲ್ಲರೂ ಕೂಡ ಇದ್ರೊಳಗಡೆ ಹೋದ್ರೆ ಯಾರು ಅವರಿಗೆ ಮನೆಗೆ ಹೋಗಿ ಸಪ್ಲೈ ಮಾಡ್ತಾರೆ. ನಾವು ಫ್ರೀ ಆಗಿ ಮಾಡಿ ಅಂತ ಹೇಳ್ತಾ ಇಲ್ಲ, ಅದನ್ನ ಹೋಗಿ ಅವ್ರಿಗೆ ಸಪ್ಲೈ ಮಾಡಿ ಇಷ್ಟು ಇದ್ರೊಳಗಡೆ ಆಗಿರುತ್ತೆ, ಅದನ್ನ ಅವರು ಪೇ ಮಾಡ್ತಾರೆ. ಇಷ್ಟನ್ನ ನಾವು ಸಮಾಜಕ್ಕೋಸ್ಕರ ನಾವು ಮಾಡದೇ ಇದ್ರೆ ಅವ್ರೇನ್ ಮಾಡ್ತಾರೆ, ನನಗೆ ಹಾಲು ಬೇಕು ಅಂತೇಳಿ ರಾತ್ರಿ ಬಂದು ಅಂಗಡಿಗೆ ತಗೊಂಡು ಹೋಗ್ತಾನೆ, ಅಂಗಡಿಯವನಿಗೆ ಕೊಟ್ಟು ಹೋಗ್ತಾನೆ, ಅಂಗಡಿಯವನು ಬೇರೆಯವರಿಗೆ ಇನ್ನೊಂದು 100 ಜನಕ್ಕೆ ಸ್ಪ್ರೆಡ್ ಮಾಡ್ತಾನೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವ್ರ ಮನೆ ಹೊರಗಡೆಯಿಂದ ಬರದೇ ಇರೋ ಹಾಗೆ ನೋಡೋದು ನಮ್ದು ಚಾಲೆಂಜ್ ಇರುತ್ತೆ. ಇದೇ ಟೈಮಲ್ಲಿ ಪಾಸಿಟಿವ್ ಅಂತೇಳಿ ಬಂದ ತಕ್ಷಣನೇ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಿ ಅವರ ಮನೆಯವರು ಸುತ್ತಮುತ್ತ ಎಲ್ಲೆಲ್ಲಿಗೆ ಓಡಾಡಿದ್ರು ನೋಡಿ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್, ಪ್ರೈಮರಿ ಕಾಂಟ್ಯಾಕ್ಟ್ ಅಂತೇಳಿ ಮಾಡಿ ಎಂಟ್ರಿ ಮಾಡ್ಬೇಕು. ಉಳಿದಂಥ ಸ್ವಲ್ಪ ಜನನ ಸೆಕೆಂಡರಿ ಕಾಂಟ್ಯಾಕ್ಟ್ ಮಾಡಿ ಅವರ ಹೆಲ್ತ್ ಅನ್ನ ಮಾನಿಟರ್ ಮಾಡ್ತಾ ಹೋಗ್ಬೇಕು. ಅದನ್ನ ಕಾಂಟ್ಯಾಕ್ಟ್ ಟ್ರೇಸಿಂಗಿಗೆ CEO ಅವರು ಹೇಳಿದ ಪ್ರಕಾರ ಒಂದು ಟೀಮ್ ಮಾಡಿ ಹಾಕಿದೀವಿ. ಟೀಚರ್ಸ್ಗಳು ಹೋಮ್ ಐಸೋಲೇಷನ್ ಅಲ್ಲಿರೋರಿಗೆ ಫೋನ್ ಮಾಡಿ ಆತ್ಮವಿಶ್ವಾಸ ತುಂಬಕ್ಕೆ ಆಯುರ್ವೇದ ಮೆಡಿಕಲ್ ಕಾಲೇಜ್ ಅವರಿಂದ ಫೋನ್ ಬರುತ್ತೆ ಅವರಿಗೆ ಆತ್ಮವಿಶ್ವಾಸ ತುಂಬೋದಕ್ಕೆ. ಅದನ್ನ ನೋಡಿಕೊಂಡು ಯಾವುದೇ ಕಾರಣಕ್ಕೂ ಕೂಡ ಒಂದು ಪೇಷಂಟ್ ಬಂತು ಅಂದ್ರೆ ಆ ಪೇಷಂಟ್ ಕಾಂಪ್ಲಿಕೇಶನ್ಸ್ ನ ಡೆವಲಪ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಆಯಾ ಗ್ರಾಮದ PDOs, ಆಯಾ ಅರ್ಬನ್ ಲೋಕಲ್ ಬಾಡಿಯ ಚೀಫ್ ಆಫೀಸರ್ಸು, ಆಯಾ ವಾರ್ಡಿನ ಏನು ಸದಸ್ಯರುಗಳಿರ್ತಾರೆ, ಆಯಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಅವರವ್ರ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ದೊಡ್ಡ ಪ್ರಮಾಣದಲ್ಲಿ ನಾವು ಕೋವಿಡ್ನ ನಾವು ಕಂಟ್ರೋಲ್ ಮಾಡ್ಬೋದು. ಇಲ್ಲ ಅವ್ರ ಪಾಡಿಗೆ ಅವರೇ ಬಿಟ್ಕೊಂಡ್ರು ನಾವು ನಮ್ಮ ಇದನ್ನ ಬರೀ ಬೆಡ್ ವೆಂಟಿಲೇಟರ್ ಕೊಡ್ಸೋದಕ್ಕೆ ಟ್ರೈ ಮಾಡ್ತಾ ಇದೀವಿ ಅಂದ್ರೆ ಆಗಲ್ಲ. ಅದನ್ನ ನಾವು ಯಾವಾಗ ನಾವು ಪ್ರತಿಯೊಬ್ಬರ ಕೇರ್ ಅನ್ನ ನಾವು ಮಾಡೋ ತನಕ ನಾವು ನೋಡಲ್ವೋ, ಡೈರೆಕ್ಟ್ ಆಗಿ ICU ಬೇಕು, ವೆಂಟಿಲೇಟರ್ ಬೇಕು ಅಂದ್ರೆ ಎಷ್ಟು 100 ಜನ ಇದ್ರೆ 100 ICU 100 ವೆಂಟಿಲೇಟರ್ ಮಾಡೋದು ಕಷ್ಟ ಆಗುತ್ತೆ. ಅದನ್ನ ನಾವು 100 ಜನ ಇದ್ರೆ ಒಂದು 20-30 ಮಾಡ್ಬೋದು. 100 ಜನನು ಕಾಂಪ್ಲಿಕೇಶನ್ಸ್ ಆಗಿ ಬಂದ್ರೆ ಯಾವುದೇ ದೇಶದಲ್ಲಿ ಯಾವುದೇ ಸಿಸ್ಟಮ್ ಅಲ್ಲೂ ಕೂಡ ಇಷ್ಟು ಜನನು ಅಕ್ಸೆಪ್ಟ್ ಮಾಡ್ಕೊಳಂತ ಸಿಸ್ಟಮ್ ಇರಲ್ಲ. ಅದನ್ನ ಆಯಾ ಗ್ರಾಮ ಪಂಚಾಯತಿ ವಾರ್ಡ್ ಲೆವೆಲ್ ಅಲ್ಲಿ ನೀವೆಲ್ಲ ಅರ್ಥ ಮಾಡ್ಕೊಂಡು ಸ್ವಲ್ಪ ಸೀರಿಯಸ್ ಆಗಿ ನೀವು ಮೈಂಡ್ ಅಪ್ಲಿಕೇಶನ್ ಮಾಡದೇ ಇದ್ರೆ, ಇಲ್ಲ ಕಡಿಮೆ ಆಗಿಲ್ಲ ಅದ್ರ ಪಾಡಿಗೆ ಅದಿರುತ್ತೆ, ನಾನು 10 ರಿಂದ 6 ಗಂಟೆ ತನಕ ಮಾತ್ರ ಕೆಲಸ ಮಾಡ್ತೀನಿ ಅಂದ್ರೆ ಕೊರೋನಾ ನಿಯಂತ್ರಣ ಮಾಡಕ್ ಆಗಲ್ಲ. ಒಂದು ಟೈಮಲ್ಲಿ ಹೆಚ್ಚಿಗೆ ಇದು ಮಾಡ್ಬೇಕಾಗುತ್ತೆ. ಬೆಳಿಗ್ಗೆ 9 ಗಂಟೆಗೆ ಮೀಟಿಂಗ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕು, ಅದು ಕನ್ವೀನಿಯನ್ಸ್ಗೆ ಅಲ್ಲ. ಓಕೆ, ಇದ್ರೊಳಗಡೆ ನೀವು ಅವಾಗ ನಿರ್ಣಯಗಳನ್ನ ಮಾಡ್ಬೇಕು. ಇಂತಿಂತವ್ರ ಮನೆ ಇದೆ, ಹೇಗೆ ಮಾಡ್ಬೇಕು, ಅವ್ರ ಮನೆ ಒಳಗಡೆ ವಯಸ್ಸಾದವ್ರು ಇದ್ದಾರೆ, ಅವ್ರ ಮನೇಲಿ ದುಡಿಯಕ್ಕೆ ಆಗದೆ ಇದ್ದವ್ರು ಇದ್ದಾರೆ. ಇನ್ ಕೇಸ್ ಅವ್ರ ಮನೆಯವರಿಗೆ ಏನಾದ್ರು ಅವರು ಅವತ್ತು ದುಡಿದೇ ಇದ್ರೆ ಅವರಿಗೆ ಫುಡ್ ಕೊಡಕ್ಕಾಗಲ್ಲ ಅಂದ್ರೆ ಗ್ರಾಮ ಪಂಚಾಯತಿಯಿಂದ CEO ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ನಿಮ್ಮ ಓನ್ ರಿಸೋರ್ಸಸ್ ಅಲ್ಲಿ ಅವ್ರಿಗೆ ಏನಾದ್ರು ಒಂದು ಫುಡ್ ಕಿಟ್ ಕೊಡಕ್ಕಾಗುತ್ತಾ? ಒಂದು PDS ಒಳಗಡೆ ಆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ರೇಷನ್ ಅಂಗಡಿ ಅವ್ರಿಗೆ ಏನಾರು ಅವ್ರ ಮನೆಗೆ ರೇಷನ್ ಕೊಡ್ಸಕ್ಕಾಗುತ್ತಾ? ಗ್ರಾಮ ಪಂಚಾಯತಿಯಿಂದ ಓನ್ ರಿಸೋರ್ಸ್ ಅಲ್ಲಿ ನೀವು ನಿರ್ಣಯ ಮಾಡ್ಬೋದು ಅದನ್ನ. ಓಕೆ, ಕೊರೋನಾ ನಿಯಂತ್ರಣ ಮಾಡೋದಕ್ಕೆ ಇಂಥವ್ರು ಒಂದು ಬಡವ್ರ ಮನೆ ಇದೆ, ಅವ್ರ ಮನೇಲಿ ಯಾರು ದುಡಿಯೋರಿಲ್ಲ, ಇವತ್ತು ದುಡಿಯಕ್ಕೆ ಹೋಗದೆ ಇದ್ರೆ ಅವ್ರನ್ನ ಈಗ ನಾವು ಅವ್ರನ್ನ ಪ್ರೈಮರಿ ಕಾಂಟ್ಯಾಕ್ಟ್ ಮಾಡಿ ಮನೇಲೇ ಇರಿ ಅಂತೇಳಿ ಹೇಳಿದ್ರೆ ಅವ್ರಿಗೆ ಹಂಗೆ ಮಾಡಕ್ ಆಗಲ್ಲ. ನಾವೇನಾದ್ರೂ ಒಂದು ಗ್ರಾಮ ಪಂಚಾಯತಿಯಿಂದ ಸಪೋರ್ಟ್ ಮಾಡೋಣ, ಇಲ್ಲ ಅರ್ಬನ್ ಲೋಕಲ್ ಬಾಡಿಯಿಂದ ಸಪೋರ್ಟ್ ಮಾಡಿ, ಅದನ್ನ ರೆಕಾರ್ಡ್ ಮಾಡಿ, ಇಂಥವ್ರ ಮನೇಲಿ ಇಷ್ಟು ಜನ ಬಡವರಿದ್ದಾರೆ, BPL ಇದ್ದಾರೆ, ಅವ್ರಿಗೇನು ಮಾಡಕ್ಕಾಗಲ್ಲ ಅಂತ. ಹಾಗೆ ಮಾಡದೇ ಇದ್ರೆ ಹೇಗೆ ನಿಯಂತ್ರಣ ಮಾಡೋದು? ಈಗ ನಿಮ್ಮ ಗಮನಕ್ಕೆ ಇದ್ದ ಸಚಿವರು ಇವತ್ತು ಬೆಳಿಗ್ಗೆ ನಾನು ಎಲ್ಲ ಗ್ರಾಮ ಮಟ್ಟದ PDO ಸೆಕ್ರೆಟರಿಗಳು ಮತ್ತು THO, EO, ತಹಶೀಲ್ದಾರ್, ACO ಕರೆಸಿ ಇದು ಚರ್ಚೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ.
ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಒನ್ಸ್ ಇನ್ 2 days ಕಡ್ಡಾಯವಾಗಿ ಮಾಡಲೇಬೇಕು. ಎರಡನೇದು ಗ್ರಾಮ ಪಂಚಾಯತ್ನ ಸದಸ್ಯರು ಮತ್ತು ಟಾಸ್ಕ್ ಫೋರ್ಸ್ನವರು ಯಾರ್ಯಾರು ಆ ಮನೆಯಲ್ಲಿ ಹೊತ್ತು ಕೂಡ ಅವರ ಮನೆಯವರು ಕರೆಸಿಕೊಂಡು ಅವರು ಮನವೊಲಿಸಿ ಕೋವಿಡ್ ಕೇರ್ ಸೆಂಟರ್ಗೆ ಅಡ್ಮಿಷನ್ ಮಾಡಲಿಕ್ಕೆ ಮನವೊಲಿಸುವಂಥ ಕೆಲಸ ಮಾಡಬೇಕು. ಮತ್ತು ಈ ಕೋವಿಡ್ ಕೇರ್ ಸೆಂಟರ್ ಕೂಡ ಪ್ರಾಬ್ಲಮ್ ಆಗೋದು ಬೇಡ ಅಂತೇಳಿ ಒಂದು ಗ್ರಾಮ ಪಂಚಾಯತ್ ಬೆಲ್ಮ ಗ್ರಾಮ ಪಂಚಾಯತ್ ನೋಡಲ್ ಕಚೇರಿಯಾಗಿ ಮಾಡಿ ಯಾವುದೇ ಗ್ರಾಮ ಪಂಚಾಯತಿಗೆ ಕೋವಿಡ್ ಕೇರ್ ಎಲ್ಲಿ ಬೇಕಂದ್ರೆ ಇಲ್ಲಿಗೆ ಬಂದು ಫೋನ್ ಮಾಡಿದರೆ ಅವರು ಅಲ್ಲಿಂದ ಕೋಆರ್ಡಿನೇಟ್ ಮಾಡಿ ಅಲ್ಲಿ ಸೇರಿಸುವಂಥ ವ್ಯವಸ್ಥೆ ಕೂಡ ಇವತ್ತು ಮಾಡುವಂಥದ್ದು. ಮತ್ತು ಈ ರೀತಿ ಆಶಾ ಕಾರ್ಯಕರ್ತರಿಗೆ ಸಂಬಂಧಪಟ್ಟಾಗೆ ನೀವು ಹೇಳಿದ ಒಳ್ಳೆಯದಾಯಿತು. ಬಹುಶಃ ಪಂಚಾಯತ್ನಾಗೆ ಪವರ್ ಕೊಟ್ಟಿದ್ದಾರೆ, ರಿಕ್ಷಾದಲ್ಲಿ ಹೋಗಿ ಮುಟ್ಟಿಸುವಂಥ ವ್ಯವಸ್ಥೆ ಕೂಡ ಮಾಡಬೇಕಾಗ್ತದೆ. ಥರ್ಡ್, ಈಗ ನಾವು ಆ ಟೀಚರ್ಸ್ ಏನು ಪ್ರಾಬ್ಲಮ್ ಇತ್ತು ಟ್ರೇಸಿಂಗ್ ಬರೋದಿಲ್ಲ, ಅದು ಜಿಲ್ಲಾ ಮಟ್ಟದಿಂದಲೇ ಅವರನ್ನು ಬಹುಶಃ BO ಅವರು ಮಾನಿಟರ್ ಮಾಡಿ ಎಷ್ಟು ಕೇಸ್ ಟ್ರೇಸ್ ಮಾಡಿಲ್ಲ ಅಂತ ಹೇಳುವಂಥ ವಿಚಾರ. ಇಲ್ಲಿಗ 2 ಸಬ್ಜೆಕ್ಟ್ ಅವರ ಒಂದು ಬೇಡಿಕೆ ಕೂಡ ಬೇಡಿಕೆ ಅಂದರೆ ಸಮಸ್ಯೆ. ಒಂದು, ತಾವೀಗಾಗಲೇ ಹೇಳಿದ್ದಾರೆ, ಯಾರೀಗ ಮನೆಯಲ್ಲಿ ಸೋಂಕಿತರಾಗಿದ್ದಾರೆ ನೀವು ಯಾವ ಮನೆಯಿಂದ ಬರಬೇಡಿ ಅಂತ ಹೇಳಿದರೆ ಅವ್ರಿಗೆ ದುಡ್ಲಿಕ್ಕೆ ಹೋಗುವಂಥ ಕಷ್ಟ ಆದಾಗ ಪಂಚಾಯತಿಂದ ಏನಾದರೂ ಕೊಡ್ಬೋದಾ ಅಂತೇಳಿ ಇನ್ನೂ ಕೂಡ ಅವರಿಗೆ ಆದೇಶ ಬರಲಿಲ್ಲ. ಅದಕ್ಕೆ ನನಗೆ ಬೆಳಿಗ್ಗೆ ಟ್ರೈ ಮಾಡಿ ಸಿಕ್ಕಲಿಲ್ಲ. ಮತ್ತು ನಾನು ರೂರಲ್ ಡೆವಲಪ್ಮೆಂಟ್ ಈಶ್ವರಪ್ಪನವರಿಗೆ ಮಾತಾಡಿ ಈ ವಿಚಾರ ಹೇಳಿದ್ದೆ. ಅವರು ಸೆಕ್ರೆಟರಿ ಹತ್ರ ಮಾತಾಡಿಕೊಂಡು ಅದನ್ನು ಕ್ಲಾರಿಫೈ ಕೊಡ್ತೇನೆ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ನಮಗೆ 14 ಫೈನಾನ್ಸಲ್ಲಿ ಅವಕಾಶ ಮಾಡಿ ಕೊಟ್ಟಿದ್ರು. ಯಾವುದಾದ್ರು ವರ್ಕ್ ಕ್ಯಾನ್ಸಲ್ ಮಾಡಿ ಅದೇ ದುಡ್ಡಿಂದ ವರ್ಕಲ್ಲಿ ಕ್ಯಾನ್ಸಲ್ ಮಾಡಿ ಅದು ಸ್ಟೇಟ್ ಲೆವೆಲಲ್ಲಿ ಆಗಬೇಕು. ಅದಕ್ಕೆ ನಾನು ತಪ್ಪು ಕೇಳೋದಂತ ಈ ಒಂದು ಸಲ ಈ ಲಾಸ್ಟ್ ಟೈಮ್ ಏನು ಕೊಟ್ಟಿದ್ದಾರೆ ಅದು ಕಂಟಿನ್ಯೂ ಇದೆ. ಇಲ್ಲ ಆದೇಶ ಬರಲಿಲ್ಲ. ಇಲ್ಲ ಆದೇಶ ಅಲ್ಲ, ಲಾಸ್ಟ್ ಟೈಮು 14ನೇ ಹಣಕಾಸು ನಿಧಿಯಲ್ಲಿ ಯಾರಾದರೂ ಕೋವಿಡ್ ಪೀಡಿತರಿಗೆ ತುರ್ತಾದ ಆಹಾರಗಳನ್ನು ಔಷಧಿಗಳನ್ನು ಸರ್ವೈಸ್ ಮಾಡಲಿಕ್ಕೆ ನಿಮ್ಗೆ ಅಧಿಕಾರ ಏನಂತ ಕೊಟ್ಟಿದ್ದಾರೆ, ಅದನ್ನು ವಿಡ್ರಾ ಮಾಡಿರಲಿಲ್ಲ. ಈಗ ಇದೇ ಕಂಟಿನ್ಯೂ ಆಗಿದ್ದು 1ನೇಲಿ 2ನೇಲಿ. ಆದ್ರೆ ಪ್ರಾಬ್ಲಮ್ ಏನಾಗುದಿಲ್ಲ. ಇನ್ನು ಬೇಕಿದ್ರೆ ಮತ್ತೆ ಕೊಡ್ಸೋಣ. ಈಗ MLA ಹೇಳಿದಾಗ ಮತ್ತೆ ಕೊಡ್ಸೋಣ. ಇನ್ನೊಂದು ಅವರ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಈಗ 14 ಫೈನಾನ್ಸ್ ಕ್ಲೋಸ್ ಆಗಿದೆ ಸರ್. 15 ಫೈನಾನ್ಸ್ ಅಲ್ಲಿ ಹೌದೌದು ಯಾವುದೊಂದು ಫೈನಾನ್ಸ್ ಮಾರ 15 16 ತೊಂದರೆ ಇಲ್ಲ. ಈಗ ಪ್ರತಿ ಒಂದು ನೋಡಿ ನಿಮ್ದು ಈಗ ಗ್ರಾಮ ಪಂಚಾಯತ್ ಒಂದು ಸ್ವಂತ ಬಾಡಿ ಅಂತ ನಾವು ಹೇಳ್ತೇವೆ. ಕೆಲವು ಖರ್ಚುಗಳನ್ನ ಸ್ವಂತ ಸಂಪನ್ಮೂಲಕ ಮಾಡ್ಲಿಕ್ಕೆ ಅವರಿಗೆ ಅಧಿಕಾರ ಇದೆ. ನಿರ್ಣಯ ಮಾಡಿದ್ರೆ ಸಾಕು, ಎಡಿಟ್ ಆಫ್ ಸೆಷನ್ ಬರೋದಿಲ್ಲ. ಇದಕ್ಕೆ ನೀವು ಮೇಲಸ್ತುವಾರಿ ಇರುವಂತ ಅಧಿಕಾರಿಗಳು ಇಂಡೈರೆಕ್ಷನ್ ಕೊಟ್ಟರೆ ನಿಮ್ಮ PDOಗಳು ನೇರ ಮಾಡ್ತಾರೆ. ಸ್ವಂತಕ್ಕೆ ಯಾರಿಗೂ ಫುಡ್ ಕೊಡ್ತಾರೆ ದಾಖಲೆಗಳಿದೆ. ನಿರ್ಣಯ ಇದೆ, ದಾಖಲೆ. ಇನ್ನೊಂದು ಅಲ್ಲಿ ಗ್ರಾಮೀಣ ಮಟ್ಟದ ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನನಗೆ ಜ್ವರ ಬರ್ತದೆ, ನಾನು ಹೋಗಿ ಟೆಸ್ಟ್ ಮಾಡ್ತೇನೆ. ಟೆಸ್ಟ್ ಮಾಡಿ 1 ವಾರ ನಂತರ ಅಲ್ಲಿ ರಿಪೋರ್ಟ್ ಬರ್ತದೆ. ರಿಪೋರ್ಟ್ ಬಂದಾಗ ಗ್ರಾಮ ಪಂಚಾಯತ್ ಮನೆಗೆ ಹೋಗಿ ಹೇಳಿದ್ರೆ ನಾನು ಇಡೀ 1 ವಾರ ಇಡೀ ಎಲ್ಲಿ ಸುತ್ತಿದ್ದೇನೆ ಮಾರ ಏನೇ ಆಗಿ 1 ವಾರ ಮುಗಿದಿದೆಲ್ಲ ನಾನು ಎಲ್ಲಿಗೆ ಬರೋದಿಲ್ಲ ಅಂತ ಅವನು. ಸೊ ಏನಾದ್ರು ಸ್ಪೆಸಿಫಿಕ್ ಟೈಮಲ್ಲಿ ಆ ರಿಪೋರ್ಟ್ ಅನ್ನು ಕೂಡ ಬರಬೇಕು. ಕೆಲವು 1 ವೀಕ್, ಕೆಲವು 8 days ಆಗ್ತದೆ. ಸರ್, ಆ ವಿಷಯಕ್ಕೆ ನಾನು ನಿಮಗೆ ಇದು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಕೆಲವೊಂದು ಕಡೆಗಳಲ್ಲಿ ಮಾತ್ರ 1 ವಾರ 3-4 ದಿವಸ ತಡ ಆಗಿತ್ತು ಅನ್ನೋದು ಇತ್ತು. ಆದರೂ ಗ್ರಾಮ ಪಂಚಾಯತಿಯ ರೆಸ್ಪಾನ್ಸಿಬಿಲಿಟಿ ಯಾವ ಒಬ್ಬ ವ್ಯಕ್ತಿಯ ಸ್ವ್ಯಾಬ್ ಅನ್ನ ಸಿಂಪ್ಟಮ್ ಇದೆ, ಸ್ವ್ಯಾಬ್ ತೆಗ್ದಿದೀವಿ ಅಂದ್ರೆ ಆ ಸ್ವ್ಯಾಬ್ ರಿಪೋರ್ಟ್ ಬರೋ ತನಕನೂ ಕೂಡ ಮನೆಯಲ್ಲೇ ಇರಬೇಕಾಗಿರೋದು ರೆಸ್ಪಾನ್ಸಿಬಿಲಿಟಿ. ಓಕೆ, ಆ ಸ್ವ್ಯಾಬ್ ನನ್ನ ಇದ್ರೊಳಗಡೆ ಇಲ್ಲ. ಮೇ ಬಿ ಐ ಥಿಂಕ್ ಈ ವಿಷಯದಲ್ಲಿ ನಿನ್ನೆನೂ ಕೂಡ 4-5 ಮೀಟಿಂಗ್ ಅನ್ನ ಮಾಡಿ ನಮ್ಮಲ್ಲಿ 5,500 6,000 ಸ್ವ್ಯಾಬ್ ಎಲ್ಲ ತೆಗಿತಾ ಇದ್ವಿ. ಅದರೊಳಗಡೆ ನಮ್ಮಲ್ಲಿ ಟೆಸ್ಟಿಂಗ್ ಕೆಪಾಸಿಟಿ ಇದ್ದಿದ್ದು 2,000 ಮಾತ್ರ. ಪ್ರತಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗೆ ನಮಗೆ ಅಲೋಕೇಟ್ ಮಾಡಿದ್ರು. ಅದೊಂದು ತಡ ಬರೋದು ಒಂದು ಇದ್ರೊಳಗಡೆ ಆಯ್ತು. ಆದರೆ ಆ ತಡ ಅನ್ನುವಂಥ ವಿಷಯದಲ್ಲಿ ನಾನು ಈಗ ಜ್ವರ ಕಡಿಮೆ ಆಯ್ತು ನಾನು ಎಲ್ಲೋ ಓಡಾಡಿದ್ದೀನಿ ಅನ್ನೋಗೆ ಇಲ್ಲ. ಸಿಂಪ್ಟಮ್ಸ್ ಬಂದಿದೆ, ಸ್ವಾಬ್ ತೆಗ್ದಿದೀವಿ ಅಂದ್ರೆ ರಿಪೋರ್ಟ್ ಬರೋ ತನಕನೂ ಕೂಡ ಮನೇಲಿ ಇರಬೇಕಾಗಿರೋ ಹಾಗೆ ನೋಡ್ಕೊಳೋದು ರೆಸ್ಪಾನ್ಸಿಬಿಲಿಟಿ. ಓಕೆ, ಅದಾದ ನಂತರ ಈಗ ಮೇ ಬಿ ಐ ಥಿಂಕ್ ಸೋಮವಾರದಿಂದ ಅವತ್ತಿನ ಟೆಸ್ಟು ನೆಕ್ಸ್ಟು ಅವ್ರು ಏನು ಕೊಟ್ಟಿರ್ತಾರೆ 24 ಗಂಟೆ ಒಳಗಡೆ ಬರೋ ಹಾಗೆ ಆ ಮೆಕ್ಯಾನಿಸಮ್ ಅನ್ನ ಸೆಟ್ರೇಟ್ ಮಾಡಿದೀವಿ. ಈಗ ಮೇ ಬಿ ಐ ಥಿಂಕ್ ಆ ಸೋಮವಾರದಿಂದ ಅದರೊಳಗಡೆ ಬರ್ದೇ ಇದ್ರೆ ನೀವು THO ಅವ್ರನ್ನ ಗಮನಕ್ಕೆ ತನ್ನಿ. ನೋಡಲ್ ಆಫೀಸರ್ಸ್ಗಳನ್ನು ಕೂಡ ಅದರೊಳಗಡೆ ಹಾಕಿದೀವಿ, ಅದನ್ನ ಇದು ಚೆಕ್ ಮಾಡ್ಕೋಬೇಕು. ಆದ್ರೆ ಯಾರಿಗಾದ್ರೂ ಒಬ್ಬರಿಗೆ ಸ್ವಾಬ್ ತೆಗೆದಿಟ್ಟು ರಿಪೋರ್ಟ್ ಬಂದಿಲ್ಲ ಅಂತ ಹೇಳಂದ್ರೆ ದಟ್ ಡಸಂಟ್ ಗಿವ್ ದೆಮ್ ಎ ಪರ್ಮಿಷನ್. ಈಗ ನಾನು ಸ್ವಾಬ್ ರಿಪೋರ್ಟ್ ಕೊಟ್ಟಿದ್ದೀನಿ ಅಂದ್ರೆ ರಿಸಲ್ಟ್ ಬರೋ ತನಕನೂ ಕೂಡ ಮನೇಲೇ ಇರಬೇಕಾಗುತ್ತೆ. ಬಂದಿಲ್ಲ ಅಂತೇಳಂದ್ರೆ ನೀವು THO ಗ್ರಾಮ ಪಂಚಾಯತಿ ಅವರು ಒಂದು ಸಲ ಇದ್ರೊಳಗಡೆ ಮಾಡಿ ಹಿಂಗ ಆಗ್ತಾ ಇದೆ, ನಮಗೆ ರಿಸಲ್ಟ್ ಬಂದಿಲ್ಲ ಅನ್ನೋದನ್ನ ಕಮ್ಯುನಿಕೇಟ್ ಮಾಡ್ಬೇಕು. ಇದು ಹೆಂಗಾಗಿದೆ ಅಂದ್ರೆ ಒಂದು ಅಲ್ಲಿಂದನೂ ಇದ್ರೊಳಗಡೆ ತಡ ಆಗ್ತಾ ಇತ್ತು, ನಿಮ್ಮಿಂದನೂ ಕೂಡ ಯಾರು ಕೇಳದೆ ಇರೋ ಹಂಗಾದ್ರೆ ಸ್ವಲ್ಪ
ಈಗ ಅದು ಸಿಸ್ಟಮ್ ಸೆಟ್ರೈಟ್ ಆಗಿದೆ. ಮೇ ಬಿ ಸೋಮವಾರದಿಂದ ನಿಮಗೆ ಈಗಲಿಂದನೇ ಸ್ಟಾರ್ಟ್ ಆಗಿದೆ. ಯಾವುದು ಕೂಡ ನಮ್ಮಲ್ಲಿ ವಿತಿನ್ 36 ಅವರ್ಸ್ ಅಲ್ಲೇ ರಿಪೋರ್ಟ್ ಬರ್ತಾ ಇದೆ ಸರ್. 3,500 ಸ್ವಾಬ್ಗಳು ಮಾತ್ರ ಡಾಟಾ ಎಂಟ್ರಿ ಮಾಡೋದು ಬಾಕಿ ಇದೆ. ಅದು ಸೋಮವಾರದಷ್ಟೊತ್ತಿಗೆ ಕ್ಲಿಯರ್ ಸೈಡ್ ಅವರ ಪ್ರತಿಯೊಬ್ಬ ಡಾಟಾ ಎಂಟ್ರಿ ಆಪರೇಟರ್ಗೂ ಅಲ್ಲೇ ಊಟ ತಿಂಡಿ ವೆಹಿಕಲ್ಸ್ ಕೊಟ್ಟು ಅವ್ರಿಗೆ ಅಲ್ಲೇ ದಿವಸ 3 ದಿವಸ ಈ ಶನಿವಾರ ಭಾನುವಾರ ಅಲ್ಲೇ ಬಿಟ್ಕೊಂಡು ಸೋಮವಾರ ಬೆಳಗ್ಗೆಯಿಂದ ಅವತ್ತೇ ರಿಸಲ್ಟ್ ಬರೋ ಹಾಗೆ ವ್ಯವಸ್ಥೆ ಕ್ರಿಯೇಟ್ ಆಗಿದೆ. ನಮ್ಮಲ್ಲಿ ವೆನ್ಲಾಕಲ್ಲಿ ಕೂಡ ಒಬ್ರು ಡಾಕ್ಟರ್ ಮಿಸ್ಮ್ಯಾನೇಜ್ಮೆಂಟ್ ಇಂದ ಸ್ವಲ್ಪ ಸಮಸ್ಯೆ ಆಗಿತ್ತು, ಅದು ಸರಿ ಆಗುತ್ತೆ ಸರ್. ಆದ್ರೆ ನಾನು ಹೇಳೋದು ಅದೆಲ್ಲ ಇಟ್ಕೊಂಡ್ರು ಕೂಡ ಸಿಂಪ್ಟಮ್ಸ್ ಬಂದಿದೆ, ಸ್ವಾಬ್ ತೆಗ್ದಿದೀವಿ ಅಂದ್ರೆ ರಿಸಲ್ಟ್ ಬರೋ ತನಕನೂ ಕೂಡ ಅವ್ರ ಮನೇಲೇ ಇರಬೇಕು. ಆ ರೀತಿ ನೋಡ್ಕೊಂಡಾಗೆ ಆ ಡಾಕ್ಟರ್ಸ್ಗಳು ಯಾರ್ಯಾರು ಸ್ವಾಬ್ ತಗೊಂಡಿದೀವಿ ಅಂತ ಗ್ರಾಮ ಪಂಚಾಯತ್ ಟಾಸ್ಕ್ ಫೋರ್ಸ್ ಅವ್ರಿಗೆ ಹೇಳ್ತಾ ಇದ್ರೆ ಇಡೀ ಊರು ತುಂಬಾ ಓಡಾಡಿರ್ತಾರೆ ಅವರು. ಈ ಮೀಟಿಂಗ್ ಅನ್ನ ರೆಗ್ಯುಲರ್ ಆಗಿ ಮಾಡಿ ಇಂತಿಂತವ್ರು ಸ್ವಾಬ್ ತೆಗೆದಿದೀವಿ, ಇಂಥವ್ರಿಗೆ ಜ್ವರ ಇದೆ ಅನ್ನುವಂಥ ಮಾಹಿತಿಯನ್ನ ಜನಗಳಿಗೆ ಜನಪ್ರತಿನಿಧಿಗಳಿಗೆ ಆಯಾ ಇದ್ರೊಳಗಡೆ ನೀವು ಮಾಹಿತಿ ಕೊಡ್ತಾ ಇದ್ರೆ ಎಲ್ಲರೂ ಕೂಡ ಅಲರ್ಟ್ ಆಗಿರ್ತಾರೆ. ಯಾವ್ಯಾವ ವಾರ್ಡ್ ಅಲ್ಲಿ ಜಾಸ್ತಿ ಜನ ಇದ್ದಾರೆ ಗ್ರಾಮ ಪಂಚಾಯತ್ ಗೊತ್ತಾಗ್ಬೇಕು. ಓಕೆ, ನನ್ನ ವಾರ್ಡ್ ಅಲ್ಲಿ ಇಷ್ಟು ಜನ ಇದ್ದಾರೆ, ಇಂತಿಂತವ್ರು ಮನೇಲಿ ಇದ್ದಾರೆ ಅಂದ್ರೆ ಅವಾಗಾದ್ರೆ ನಾವು ಸ್ಟ್ಯಾಂಪ್ ಹಾಕ್ತಾ ಇದ್ವಿ, ಮನೆ ಎದುರುಗಡೆ ಬೋರ್ಡ್ ಹಾಕ್ತಾ ಇದ್ವಿ, ಟೇಪ್ ಅಂಟಿಸ್ತಾ ಇದ್ವಿ. ಈಗ ಯಾರಿಗೂ ಗೊತ್ತಿಲ್ಲ ಯಾರ ಮನೇಲಿ ಪ್ರೈಮರಿ ಕಾಂಟ್ಯಾಕ್ಟ್ ಇದಾರೆ ಗೊತ್ತಿಲ್ಲ, ಯಾರ ಮನೇಲಿ ಇನ್ಫೆಕ್ಟೆಡ್ ಇದಾರೆ ಗೊತ್ತಿಲ್ಲ. ಅವ್ರ ಮಕ್ಕಳು ಇವ್ರ ಮಕ್ಕಳು ಜೊತೆಗೆ ಆಟ ಆಡ್ತಾರೆ, ಎಲ್ಲ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಈ ವಿಷಯದಲ್ಲಿ ಸ್ವಲ್ಪ ಗ್ರಾಮ ಪಂಚಾಯತಿಯವರು ಮತ್ತೆ ವಾರ್ಡ್ ಲೆವೆಲ್ ಅವರು ಸೀರಿಯಸ್ನೆಸ್ ತಗೊಳ್ಳದೇ ಇದ್ರೆ ಕೊರೋನಾ ಟ್ರಾನ್ಸ್ಮಿಷನ್ ನಿಲ್ಸಕ್ಕಾಗಲ್ಲ. ಓಕೆ, ಈಗ ಸಾಹೇಬ್ರು ಹೇಳ್ದಾಗೆ ಒಂದು ಓನ್ ರಿಸೋರ್ಸಸ್ ಅಲ್ಲಿ ನೀವು ನಿಮ್ಮ ಬಾಡಿಯ ನಿರ್ಣಯನೇ ಇದ್ರೊಳಗಡೆ ಇರುತ್ತೆ. ಓನ್ ರಿಸೋರ್ಸಸ್ ಅಲ್ಲಿ ಖರ್ಚು ಮಾಡೋದಕ್ಕೆ ನಿಮ್ಗೆ ಯಾವುದೇ ಇದ್ರೊಳಗಡೆ ಇಲ್ಲ. ಒಂದು ವೇಳೆ 14 ಫೈನಾನ್ಸಿನ ಉಳಿಕೆ ಅನುದಾನ ಆಗಿರ್ಬೋದು, 15 ಫೈನಾನ್ಸ್ ಅಲ್ಲಿ ಬಳಕೆ ಮಾಡೋದನ್ನ ಸರ್ಕಾರದ ಹಂತದಲ್ಲೂ ಕೂಡ ಮಾಡಿಸ್ಕೊಡ್ತಾರೆ. ಆದ್ರೆ ಈ ತರದವರ ಸಂಖ್ಯೆ 1-2 ಅಷ್ಟೇ ಇರುತ್ತೆ. ನಮ್ಮ ಮಂಗಳೂರೊಳಗಡೆ ಎಲ್ಲೂ ಯಾರು ಇದ್ರೊಳಗಡೆ ಇಲ್ಲ ಅನ್ನೋಂಗಿಲ್ಲ. ಆತರ ಏನಾದ್ರು ಇದ್ರೆ ರೆಕಾರ್ಡ್ ಮಾಡಿ. ಹಾಗೇನಾದ್ರು ಇಲ್ಲ ಅಂದ್ರೆ ಈಗ ಮನೆ MLC ಸಾಹೇಬ್ರು ಕೂಡ ಹೇಳ್ತಾ ಇದ್ರು ಬಹಳಷ್ಟು NGOಗಳಿದ್ದಾರೆ. ನಮಗೆ ಯಾವ ಲೆವೆಲ್ಗೆ ಅಂದ್ರೆ ನನಗೆ ಇನ್ನೂ ಮೀಟಿಂಗ್ ಮಾಡಕ್ಕಾಗ್ತಿಲ್ಲ, ಅಷ್ಟು ಜನ NGOಗಳಿದ್ದಾರೆ. ಅವರೆಲ್ಲರೂ ಕೂಡ ನಾವು ಫುಡ್ ಕೊಡ್ತೀವಿ ಅಂತೇಳಿ ಮುಂದೆ ಬರ್ತಿರ್ತಾರೆ. ಅಂಥವ್ರಿಗೆ ಟೈ ಅಪ್ ಮಾಡಿ ಅಂಥವ್ರ ಮನೆಗೆ ಕೊಡಿಯಪ್ಪ ಅಂತೇಳಿ ಹೇಳ್ಬೇಕು. ಇಲ್ಲಿ ಕೊಡುಗೆ ಇದು ಮಾಡೋರಿಗೆ ಯಾವ ದಾನಿಗಳಿಗೆ ಏನು ಕಡಿಮೆ ಇಲ್ಲ. ಒಂದೊಂದು ದೇವಸ್ಥಾನದಲ್ಲಿ ಏನೇನೋ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ಮಸೀದಿಲಿ ಏನೋ ಮಾಡ್ತಾ ಇರ್ತಾರೆ, ಚರ್ಚಲ್ಲಿ ಏನೋ ಮಾಡ್ತಾರೆ. ಅಂಥವ್ರನ್ನ ಲಿಂಕ್ ಮಾಡಿ ಅವರಿಗೆ ಫುಡ್ ಕೊಡಿ ಅಂದ್ರೆ ಅವರು ಹ್ಯಾಪಿಯಾಗಿ ಕೊಡ್ತಾರೆ. ಅವ್ರನ್ನ ಲಿಂಕ್ ಮಾಡಿ ಇಂಥವ್ರಿಗೆ ಕಷ್ಟ ಇದೆ ಅವ್ರಿಗೆ ಒಂದು ಸಪ್ಲೈ ಮಾಡಿ ಅಂದ್ರೆ ಒಂದು 10 ದಿವಸ ಅವರಿಗೆ ಊಟ ಕೊಡೋಕ್ಕೆ ಕಷ್ಟ ಅನ್ನೋಂಥ ಯಾವುದೇ ಮಸೀದಿ ತೊಂದರೆ ಇರೋರು ಇಲ್ಲ, ಚರ್ಚ್ಗೆ ತೊಂದರೆ ಇಲ್ಲ ಅನ್ನೋದಿಲ್ಲ, ಟೆಂಪಲ್ನವ್ರಿಗೆ ತೊಂದರೆ ಅನ್ನೋದಿಲ್ಲ. ಅವ್ರನ್ನ ಲಿಂಕ್ ಮಾಡಬೇಕು, ಬಿಟ್ಬಿಡ್ಬೇಕು ಅವರಿಗೆ. ಅದು ಮಾಡಬೇಕು. ಗೌಡರ್ ಅದನ್ನೆಲ್ಲ ಒಂದು ಸ್ವಲ್ಪ ಸೀರಿಯಸ್ ಆಗಿ ಇಟ್ಕೊಂಡು ಮಾಡದೇ ಇದ್ರೆ, ಇಲ್ಲ ನಾನು ಶನಿವಾರ ಭಾನುವಾರ ಸಾಯಂಕಾಲ ಆಯ್ತು 6 ಗಂಟೆ ಆಯ್ತು ಆಫೀಸ್ ಮುಗೀತು ಹೋಗೋಣ ಅಂತೇಳಂದ್ರೆ ನಡೆಯಲ್ಲ. ಅದು ಏನ್ರಿ ಇವರು ವಾಣಿ ಆಳ್ವವರು, ಪ್ರಭಾಕರ್ ಮತ್ತೆ ಗುರುಪ್ರಸಾದ್, ಈಗ ಒಬ್ರು ನೋಡಲ್ ವ್ಯಕ್ತಿನ ಮಾಡ್ರಿ. ಇಲ್ಲಿ DT ಯಾರಿದ್ದಾರೆ DT ನೀವು ನೋಡಲ್ಲ, ನೀವು ಬೇರೆ ನಿಮ್ಮಲ್ಲಿ ಆಕ್ಟಿವ್ ಇದ್ದಾರ ಹಾಕಿ ಯಾರನ್ನಾರ ಒಬ್ರು. ನೀವೀಗ ತಹಶೀಲ್ದಾರ್ ಮಂಗಳೂರಿಗೂ ನೀವೇ, ಮೂಡುಬಿದ್ರೆಲ್ಲೂ ನೀವೇ, ಎಲ್ಲರೂ ನೀವೇ ಅಂದ್ರೆ ನಾವು ನಿಮ್ಮನ್ನ ಎಲ್ಲ ಕಡೆ ನಾವು ಪ್ರಾಕ್ಟಿಕಲಿ ಇಂಪಾಸಿಬಲ್ ಆಗುತ್ತೆ. ಯಾರು ಒಬ್ರು ಟೋಟಲ್ ಆಗಿ ಅದನ್ನ ಈಗ TH ಇವರು ಕೂಡ ಅಷ್ಟೇ, ಮೂಡುಬಿದ್ರೆನೂ ಇವರಿಗೆ, ಮುಲ್ಕಿನೂ ಇವರಿಗೆ, ಮ್ಯಾಂಗ್ಳೂರು ಇವರಿಗೆ. ಇದ್ರೊಳಗಡೆ ಅಂತೇಳಂದ್ರೆ ಈ ಏರಿಯಾಗೆ ನೀವು ಫೋಕಸ್ ಮಾಡಕ್ಕೆ ಆಗಲ್ಲ. ಯಾರನ್ನಾರ ಒಬ್ರನ್ನ ನೀವು ನೋಡಲ್ ಅಧಿಕಾರಿಯನ್ನಾಗಿ ನೀವು ಅದನ್ನ ಮಾಡ್ಕೊಂಡು ಅವರಿಗಿಂದ ನೀವು ಇನ್ಫಾರ್ಮೇಶನ್ ಅನ್ನು ಕೊಡೋದಾಗ್ಬೇಕು. ನಾನು ಎಲ್ಲಾ ಕಡೆ ಮಾಡ್ತೀನಿ ಅಂದ್ರೆ ನೀವು ಹೇಳ್ತೀರಾ ನಾವು ಮಾಡ್ತೀವಿ, ನಾವು ಏನೋ ಹೇಳ್ತೀವಿ, ಇದನ್ನ ಕೇಳಿಸ್ಕೊಂಡು ಹೋಗೋದಲ್ಲ. ಒಬ್ರು ನಮಗೆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡ್ಕೊಂಡು ಹೋಗಂಗ ಆಗ್ಬೇಕು ಸರ್. ಅದನ್ನ ಒಂದು ಐಡೆಂಟಿಫೈ ಮಾಡಿ ಗುಡ್ ಆಫೀಸರ್ಸ್ ಹಾಕಿ. ಇನ್ನೊಂದು ನಮಗೆ ಅಂತ್ಯ ಸಂಸ್ಕಾರದ ದುಡ್ಡು ಈ ಮುಂಚೆ 1,000 ಇತ್ತು ಮುಂಚೆ. ಆವಾಗ ಅರ್ಜೆಂಟ್ ಇನ್ಸ್ಪೆಕ್ಟ್ ಕೊಟ್ಟು ಮತ್ತೆ ಅದು ಬರ್ತಾ ಇತ್ತು. ಈಗ 5,000 ಆದ ಹಣ ಯಾರು ಕೊಡುವಂತ ಪರಿಸ್ಥಿತಿ ಇಲ್ಲ. ಈಗ ಏನಿ ನಿಮ್ಮ DC ಮುಖಾಂತರ ಸರ್ ಇದು ರೇಟ್ ಎಲ್ಲೂ ಕೂಡ ಫಿಕ್ಸ್ ಆಗಿಲ್ಲ ಸರ್. ಅಲ್ಲಲ್ಲ, ನಾರ್ಮಲ್ ಅಂತ್ಯ ಸಂಸ್ಕಾರ ಸ್ಕೀಮ್ ಇದೆಯಲ್ಲ, ಅದ್ರದ್ದು. ಓಕೆ, ಅದು ಸರ್ ಓಕೆ ಅಲ್ಲ, ಅದು ಒಂದು ಇದ್ರೊಳಗಡೆ ಇದೆ. ಆದ್ರೆ ನೀವ್ ಹೇಳ್ತಾ ಇರೋದು ಕೋವಿಡ್ ಅಂತ ಅದನ್ನ ಬಿಟ್ಟರು ಕೂಡ ಕೋವಿಡ್ ಅಂತ್ಯ ಸಂಸ್ಕಾರ ಸರ್ಕಾರದ ವತಿಯಿಂದನೇ ಉಚಿತವಾಗಿ ಮಾಡುವಂತದಕ್ಕೆ ಮಾನ್ಯ ಸಚಿವರು ನಿರ್ದೇಶನ ಕೊಟ್ಟಿದ್ದಾರೆ. SDRF ಅಲ್ಲಿ ಹಣ ಬಳಕೆ ಮಾಡಬಹುದು. ಯಾವುದೇ ಒಬ್ಬ ಬಡ ವ್ಯಕ್ತಿ ನನ್ನ ಹತ್ರ ಆಗಲ್ಲ ಅಂತ ಹೇಳಂದ್ರೆ ಅವ್ರಿಗೆ ನನಗೆ ಶವ ಸಂಸ್ಕಾರ ಮಾಡಕ್ ಆಗಲ್ಲ ಅನ್ನೋ ಟೈಪ್ ಒಳಗಡೆ ಇರಬಾರ್ದು. ಅದನ್ನ ಕಂಪಲ್ಸರಿಯಾಗಿ ಅದನ್ನ ಚೆಕ್ ಮಾಡ್ಕೊಂಡು ನೋಡ್ಬೇಕು. ಕೋವಿಡ್ ಕೇರ್ ಸೆಂಟರ್ಗಳನ್ನ ಪ್ರಾಪರ್ ಆಗಿ ಮಾಡಿ ಜನಕ್ಕೆ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿ, ನೋಡಪ್ಪ ಮನೇಲಿ ಇರಬೇಡ, ಇಲ್ಲಿ ಬಂದು ಒಳ್ಳೆ ರೀತಿ ಇದೆ, ಟೈಮ್ ಟು ಟೈಮ್ ಊಟ ತಿಂಡಿ ಎಲ್ಲ ಕೊಡ್ತೀವಿ, ಅಲ್ಲೆಲ್ಲ ಆರಾಮಾಗಿ ಇಟ್ಕೊಂಡು ಅಂತೇಳಿ ಮಾಡಿದ್ರೆ ಜನ ಬಂದೇ ಬರ್ತಾರೆ. ಅವಾಗ ಟ್ರಾನ್ಸ್ಮಿಷನ್ ನಿಲ್ಸಕ್ಕೆ ಸಹಾಯ ಆಗುತ್ತೆ. ಇಲ್ಲದ್ರೆ ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಂದು 1 ಸೆಕೆಂಡ್,
ಅದೀಗ ಒಂದು ಲಾಸ್ಟ್ ನಮ್ಮ ಈ ವಿದ್ಯುತ್ ಚಿತ್ತಾಗಾರ ಕೊಟ್ಟಿದ್ದೀರಿ, ಅದಕ್ಕೆ ಧನ್ಯವಾದಗಳು. ಎರಡನೇದು, ಈಗ ನಮ್ಮ ಈ ಕಬ್ರಸ್ತಾನ್ಗೆ ಸರ್ಕಾರಿ ಲ್ಯಾಂಡ್, ಯಾಕೆಂದರೆ ಲ್ಯಾಂಡ್ ಇಲ್ಲಿ ಎಲ್ಲಿ ನಗರದಲ್ಲಿ ಈಗ ಇದಿಲ್ಲ, ಈಗ ದಮ್ಮ ಅದಕ್ಕೆ ಹಾಕಿ ಈಗ ಒಂದೊಂದು ಬರಿಯಲ್ಲಿ ಮಾಡೋದು, ಮತ್ತು ಎಲ್ಲ ಊರದ್ದು ಇಲ್ಲಿಗೆ ಬರ್ತದೆ ದಿವಸಕ್ಕೆ 4-5. ಸೊ ಎಲ್ಲಿ ನಮ್ಮ ಈ ಕಬ್ರಸ್ತಾನಕ್ಕೆ ಲ್ಯಾಂಡ್ ಐಡೆಂಟಿಫಿಕೇಶನ್ ಮಾಡಿ ಕೆಲವೊಂದು ಜಾಗ ಕೊಟ್ಟಿದ್ದೀರಿ DC ಅವರೇ, ಇಲ್ಲಿ ಹತ್ತಿರದಲ್ಲಿ ಗ್ರೇವ್ ಯಾರ್ಡ್ ಮತ್ತು ಇದಕ್ಕೆ ಒಂದು ಐಡೆಂಟಿಫಿಕೇಶನ್ ಇಮಿಡಿಯೇಟ್ ಮಾಡಿ ಕೊಡಬೇಕು. ಎಲ್ಲಿ ಅದು ಆ ಕಡೆ ಅಲ್ಲ, ಈ ಕಡೆ ಸ್ವಲ್ಪ ಎಲ್ಲಿ ಕಡೆ ಆಗ್ಬೋದು. ಅಲ್ಲ ಇನ್ನು ಬಂದ್ರೆ ಅಂತ ಫ್ಯೂಚರ್ ಇದು, ಆಗ ಮತ್ತೆ ರೆಡಿ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಅಲ್ಲ ಎಲೆಕ್ಟ್ರಿಕ್ ಕ್ರಿಮಿಟೋರಿಯಂ ಕ್ಲಿಯರ್ ಆಯ್ತು. ಅಲ್ಲ ಎಲೆಕ್ಟ್ರಿಕ್ ಕ್ರಿಮಿಟೋರಿಯಂಗೆ ಜಾಗ ನೋಡ್ಕೊಂಡು ಇನ್ಫೋಸಿಸ್ ಅವ್ರಿಗೆ ಅದನ್ನ ಹೇಳಿದೀವಿ, ಅದು ಕರೆಕ್ಟ್. ಇಮಿಡಿಯೇಟ್ಲಿ ಅವ್ರದ್ದು ಪ್ಲಾನ್ಗೆ ಏನಲ್ಲ, ಅವರು ಕೂಡ ಆರ್ಡರ್ ಮಾಡಿದೀನಿ ಅಂತೇಳಿ ಹೇಳಿದ್ರು. ಅದನ್ನ ಆದಷ್ಟು ಕ್ವಿಕ್ ಆಗಿ ಅದನ್ನ ನೋಡ್ಬೇಕು. ಈಗಿರುವಂತ ಏನು ದಫನ್ ಭೂಮಿ ಏನಿರುತ್ತೆ ಅದನ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದ್ರು ಕಡಿಮೆ 2-3 ಅರ್ಜಿ ಕೊಟ್ಟಿದ್ದಾರೆ, ಎಲ್ಲ ಕಡೆ ಟೆಕ್ನಿಕಲ್ ಇಶ್ಯೂಸ್ ಇದೆ, ಏನು ಸಮಸ್ಯೆ ಇಲ್ಲದ ಕಡೆ ಬೇಗ ಆದೇಶ ಮಾಡಿಬಿಡಿ ಇದಕ್ಕೆ. ಮತ್ತೆ ಫ್ಯೂಚರ್ ಹುಡುಕ್ಲಿಕ್ಕೆ ಆ ಟೈಮಲ್ಲಿ ಹುಡುಕ್ಲಿಕ್ಕೆ ಆಗುದು ಎಲ್ಲಿ ಕೂಡ ಇನ್ನು ಜೋರ್ ಆದ್ರೆ ಇದಕ್ಕೆ. ಮತ್ತೆ ಲಾಕ್ ಡೌನ್ ಇದ್ರೊಳಗಡೆ ನೋಡಿ, ಈಗ ಕೇರಳದಲ್ಲಿ ನಾಳೆಯಿಂದ ಲಾಕ್ ಡೌನ್ ಆಗೋದ್ರಿಂದ ನನಗೆ ಲಾಸ್ಟ್ ಟೈಮ್ದು ನನಗೆ ಎಕ್ಸ್ಪೀರಿಯನ್ಸ್ ಗೊತ್ತಿದೆ. ಬಹಳಷ್ಟು ಜನ ಎಲ್ಲ ರಿಲೇಟಿವ್ಸು ಹಾಗೆ ಹೇಗೆ ಅಂತೇಳಿ ಬಂದ್ಕೊಂಡು ಇದ್ರೊಳಗಡೆ ಮಾಡೋದಕ್ಕಿಂತ ಪೊಲೀಸ್ ಇದರಿಂದನೂ ಕೂಡ ತಹಶೀಲ್ದಾರ್ ಅವರು ಅದ್ರೊಳಗಡೆ ಹೇಳಬೇಕು, ಅವಾಗಾದ್ರೆ ಆ ಕಡೆ ಈ ಕಡೆ ಓಡಾಡ್ತಂತ. ಈಗ ಅಲ್ಲೂ ಅನ್ನೆಸರಿಯಾಗಿ ಓಡಾಡೋ ಹಾಗಿಲ್ಲ, ಇಲ್ಲೂ ಇಲ್ಲ. ಬಾರ್ಡರ್ ಸ್ಟ್ರಿಕ್ಟ್ ಆಗಿ ಕ್ಲೋಸ್ ಆಗಬೇಕು, ಯಾರಾದರೂ ಅನವಶ್ಯಕವಾಗಿ ಬರ್ತಾ ಇದ್ರೆ ನಿಲ್ಲಿಸ್ಬೇಕು. ಜೊತೆಗೆ ಟ್ರೀಟ್ಮೆಂಟ್ಗೂ ಕೂಡ ನಾನು DC ಕಾಸರಗೋಡು ಹತ್ರನೂ ಮಾತಾಡಿದ್ದೀನಿ, ಅವರಲ್ಲೂ ಕೂಡ ಸಫಿಷಿಯೆಂಟ್ ಆಗಿ ಕೆಪಾಸಿಟಿ ಇದೆ. ನಾವು ಯಾವುದನ್ನು ನಿಲ್ಲಿಸಿ ಅಂತ ಹೇಳೋ ಮಟ್ಟಿಗೆ ಇನ್ನೂ ಹೋಗಿಲ್ಲ. ಆದರೆ ಸುಮ್ಮನೆ ಅಲ್ಲಿ ವ್ಯವಸ್ಥೆ ಇದ್ರೂ ಕೂಡ ನಮ್ಮಲ್ಲಿ ಬಂದು ಈಗ ಏನಾಗಿದೆ, ಎಲ್ಲ ಕಡೆನೂ ಸಮಸ್ಯೆ ಇದೆ. ಬರೀ ಈಗ ನಮ್ಮಲ್ಲಿ ಅವರಲ್ಲಿ ಸಮಸ್ಯೆ ಆಗಿದೆ, ನಮ್ಮಲ್ಲಿ ಇಲ್ಲ ಅಂತೇಳಿ ಅಂದಿದ್ರೆ ಓಕೆ ಬನ್ನಿ ಅಂತೇಳಿ ಹೇಳ್ಬೋದಿತ್ತು. ಈಗ ಎಲ್ಲ ಕಡೆನೂ ಸಮಸ್ಯೆ ಆಗಿರೋದ್ರಿಂದ ನಾನು ಆ DC ಅವರಿಗೆ ಕಾಸರಗೋಡು ಅವರಿಗೆ ಮಾತಾಡಿದಾಗ 73 ವೆಂಟಿಲೇಟರ್ ಬೆಡ್ಡೆಡ್ ಹಾಸ್ಪಿಟಲ್ ಇದೆ, ನಮ್ಮಲ್ಲಿ ಏನು ಬರ್ತಾ ಇಲ್ಲ, ನಿಮ್ಗೆ ಹೆಂಗೆ ಬರ್ತಾರೆ ಅಂತ ಕೇಳ್ತಾರೆ. ಹಾಗಾಗಿ ಸುಮ್ಮನೆ ಅವರೇ ಡಿಸೈಡ್ ಮಾಡ್ಕೊಂಡು ಬರೋದಲ್ಲ. ಇನ್ ಕೇಸ್ ನಮ್ಮಲ್ಲಿ ಟ್ರೀಟ್ಮೆಂಟ್ಗೆ ಆಗ್ತಾ ಇಲ್ಲ, ನಮಗೆ ಹೈಯರ್ ಟ್ರೀಟ್ಮೆಂಟ್ಗೆ ಬರಬೇಕು ಅಂತೇಳಿ ಆದ್ರೆ ಅಂಥದನ್ನ ನೋಡ್ಕೊಂಡು ಮಾಡೋ ಹಾಗೆ ಇದ್ರೊಳಗಡೆ ಆಗಬೇಕು. ಇಲ್ಲ ಬಿಡು ಇಲ್ಲಿ ಖಾಲಿ ಇದೆ, ನಾವು ಮಂಗಳೂರಿಗೆ ಹೋಗೋಣ ಅಲ್ಲೇ ತೋರಿಸ್ತಾ ಇದ್ವಿ ಅನ್ನೋ ಟೈಪಲ್ಲಿ ಆದ್ರೆ ಆಗಲ್ಲ. ಆ ಮೆಸೇಜನ್ನು ನೀವು ಒಂದು ಸ್ವಲ್ಪ ಬಾರ್ಡ್ರಲ್ಲಿ ಯಾವುದಾದ್ರೂ ರೆಫರೆನ್ಸ್ ಅಲ್ಲಿ ಬರ್ತಾ ಇದೆಯಾ, ಅಲ್ಲಿ ಟ್ರೀಟ್ಮೆಂಟ್ ಮಾಡಕ್ ಆಗದೆ ಇರುವಂತ ಕಾಯಿಲೆನ ಏನು ಅನ್ನೋದು ನೋಡ್ಬೇಕು. ಸೀದಾ ನನಗಿಲ್ಲ ಇದರೊಳಗಡೆ ಆಗಿದೆ ಅನ್ನೋಂತಂದ್ರೆ ಸ್ವಲ್ಪ ನಾನು ಅದನ್ನ ಈಗ ಯಾರೋ ಒಬ್ರು ಉಸಿರಾಟದಿರ್ತಾರೆ, ನೀವು ಹೆಂಗಿಲ್ಲ ಡಾಕ್ಟರ್ ರೆಫರೆನ್ಸ್ ತಂದಿಲ್ಲ ಅಂತ ಹೇಳಲ್ಲ, ಅದನ್ನ ಬಹಳ ಒಂದು ವಿಷಯದಲ್ಲಿ ಕೂಲಂಕುಷವಾಗಿ ನೋಡ್ಕೊಂಡು ಡಿಸೈಡ್ ಮಾಡ್ಬೇಕು. ಆ ಸೀರಿಯಸ್ ಆಗಿ ನಿಜವಾಗ್ಲೂ ಅದನ್ನ ಬಾರ್ಡರ್ ನಿಲ್ಸಿ ವಾಪಸ್ ಕಳಿಸಿ ಬೇರೆ ಬೇರೆ ರೀತಿ ಅದ್ರೊಳಗಡೆ ಅಲ್ಲ, ಬಟ್ ಆದಷ್ಟು ವಾಲಂಟಿಯರ್ ಆಗಿ ಏನು ಎಮರ್ಜೆನ್ಸಿ ಇಲ್ದೇನೆ ಸುಮ್ಮನೆ ನಮ್ಮಲ್ಲಿ ತೋರ್ಸಕ್ ಬರೋಣ ಅಂತ ಹೇಳಂದ್ರೆ ಫಸ್ಟ್ ವಾಪಸ್ ಹೋಗಿ ನಿಮ್ಮಲ್ಲೇ ತೋರಿಸ್ಕೊಳ್ಳಿ ಅಂತೇಳಿ ಹೇಳ್ಬೇಕು. ಅವರಲ್ಲಿ ಪ್ರಾಯದವರು ಯಾರಿದ್ದಾರೆ, ಅವರಲ್ಲಿ ಏನಾದರೂ ಯಾವುದು ರೋಗ ಉಂಟು, ಅವರಿಗೆ ದಮ್ಮು ಕಟ್ಟುವಂಥ ರೋಗ ಉಂಟಾ, ಏನಾದರೂ BP ಉಂಟಾ, ಶುಗರ್ ಉಂಟಾ ಅಂತ ನೋಡಿ ಒಂದು ಪ್ರತಿಯೊಂದು ಮನೆಗೆ ಹೋಗಿ ವಿಚಾರಿಸುವಂಥ ಒಂದು ವ್ಯವಸ್ಥೆ ಇತ್ತು. ಆಗ ಕೆಲವರಿಗೆ ಆ ಪಲ್ಸ್ ಯಾವುದು ಆ ಮಿಷನ್ ಇಟ್ಟಾಗ ಅದು ಈಗಂತಹ ಒಂದು ವ್ಯವಸ್ಥೆ ಲಾಸ್ಟ್ ಟೈಮ್ ಮಾಡಿದ್ದು ಇವರಿದ್ರಲ್ಲಿ ಮಾಡಿದಾಗ ಬಹಳಷ್ಟು ಜನರಿಗೆ ಆ ತೊಂದರೆ ಆದಾಗ ಅವರ ಮನೆಗೆ ಹೋಗಿ ಮನವೊಲಿಕೆ ಮಾಡಿ ಅಂತ ಪೇಷಂಟ್ ಅನ್ನು ಒಂದು ವ್ಯವಸ್ಥೆ ಮಾಡುವಂತ ಆಸ್ಪತ್ರೆಗೂ ವ್ಯವಸ್ಥೆ ಮಾಡಿದ್ದೇವೆ. ಅದೇ ರೀತಿ ನಾವು ಈಗ ದೇರ್ಲಗಟ್ಟೆಯಲ್ಲಿ ಇರುವಂತಹ ಐಸೋಲೇಷನ್ ಯಾವುದು ಇದುಂಟು ಕ್ವಾರಂಟೈನ್, ಅದಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡಿದ್ದೇವೆ ಸರ್. ಆ ಟೈಮ್ ಅದು ಬಹಳ ಒಂದು ಎಫೆಕ್ಟ್ ಆಗಿತ್ತು. ಅದನ್ನು ಕೂಡ ಈ ಸಲ ಕೂಡ ನಾನು ಹೇಳುದು ಅಂತ ಕೇಳಿದ್ರೆ ಆ ರೀತಿಯ ಒಂದು ವ್ಯವಸ್ಥೆ ಮಾಡಿದ್ರೆ ಪ್ರತಿಯೊಂದು ವಾರ್ಡಲ್ಲಿ ಕೂಡ ಒಂದು 250, 350, 300 ಮನೆಗಳಿದೆ. ಸಾಧ್ಯಗಳು ನಮಗೆ ಗೊತ್ತಿರ್ತದೆ, ನಮಗೆ ಐಡೆಂಟಿ ಇದೆ, ಈ ಮನೆಯಲ್ಲಿ ಪ್ರಾಯದವರಿದ್ದಾರೆ, ಇಂಥವರಿದ್ದಾರೆ. ಅದರಿಂದ ಆದಷ್ಟು ಆ ಟೈಮಲ್ಲಿ ಮಾಡಿದ್ದು ದೊಡ್ಡ ಒಂದು ಎಫೆಕ್ಟ್ ಆಗಿದೆ. ಅದನ್ನೊಂದು ಉಪಾಧ್ಯಕ್ಷರೇ, ಈಗ ನಿಮಗೆ ಮಾಡಬಾರ್ದು ಅಂತೇಳಿ ಎಲ್ಲೂ ಹೇಳಿಲ್ಲ, ಮಾಡಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಈಗ ಕೆಲವೊಂದು ಕಡೆಗಳಲ್ಲಿ ನಾವು ಹೇಳ್ತೀವಿ ಅದನ್ನ ಮುಟ್ಟಿದ್ರೆ ಮತ್ತೆ ಇದ್ರೊಳಗಡೆ ಆ ಥರ ಇಲ್ಲ, ಒಂದು ನೀಟಾಗಿ ಸ್ಯಾನಿಟೈಸರ್ ಹಾಕಿ ವಾಶ್ ಮಾಡಿದ್ರೆ ಅದ್ರೊಳಗಡೆ ಏನು ಉಳಿಯಲ್ಲ, ಅದನ್ನ ಬಳಕೆ ಮಾಡ್ಕೊಳ್ಳಿ. ಈಗ ನಾನು ಆಶಾ ಮತ್ತೆ ಅಂಗನವಾಡಿಯವ್ರಿಗೂ ಕೂಡ ನಾವು ಹೇಳಿದೀವಿ, ಮನೆಯಲ್ಲಿ ಹೋಗಿ ಯಾರ್ಯಾರು ಸಿಂಪ್ಟಮ್ ಇದ್ದಾರೆ ಸ್ಕ್ರೀನ್ ಮಾಡಿ ಅಂತ. ಇವತ್ತು ಬೆಳಿಗ್ಗೆನೆ ಮತ್ತೆ ನೆಕ್ಸ್ಟ್ ಒಂದು ವಾರದಲ್ಲಿ ಏನೇನ್ ಕಾಯಿಲೆ ಅವ್ರು ಇದ್ದಾರೆ, ಯಾರ್ಯಾರಿಗೆ ಸಿಂಪ್ಟಮ್ಸ್ಗಳನ್ನ ಚೆಕ್ ಮಾಡ್ಬೇಕಿದೆ ಅದನ್ನ ಮಾಡಿಸಿ ಅಂತಾನೆ ಡೈರೆಕ್ಷನ್ಸ್ ಹೇಳಿದೀವಿ. ನೀವೆಲ್ಲರೂ ಕೂಡ ಒಂದು ಲೀಡರ್ಶಿಪ್ ಅನ್ನು ತಗೋಬೇಕು ಗ್ರಾಮ ಮಟ್ಟದಲ್ಲಿ. ಆಯಾ ಇದ್ರೊಳಗಡೆ ಸಫಿಷಿಯೆಂಟ್ ಆಗಿ ಪಲ್ಸ್ ಆಕ್ಸಿಮೀಟರ್ಸ್ಗಳು ಅವೆಲ್ಲವೂ ಕೂಡ ಇದಾವೆ. ಏನ್ ಅವಶ್ಯಕತೆ ಇದೆ ತಗೊಳೋದಕ್ಕೂ ಕೂಡ ಲಿಬರ್ಟಿ ಇದೆ. ಎಷ್ಟಿದೆ ಗುರುಪ್ರಸಾದ್ ನಿಮ್ಮ ಹತ್ರ ದುಡ್ಡು? ಈಗ 1 crore ತಹಶೀಲ್ದಾರ್ಗೆ ಇದ್ರೊಳಗಡೆ ಇದೆ. ಏನಾದ್ರೂ ಅವಶ್ಯಕತೆ ಇದ್ರೆ ನೀವು ಅದನ್ನ ತಗೊಳ್ಳಿ ಅಂತಾನೂ ಕೂಡ ಡೈರೆಕ್ಷನ್ಸ್ ಹೇಳಿದ್ವಿ. ಕೋವಿಡ್ ನಿರ್ವಹಣೆಗೆ ಯಾವುದೇ ರೀತಿಯಾದಂತ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ.
ಒಳ್ಳೆ ಫುಡ್ ಅನ್ನ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಒಳ್ಳೆ ಬೆಸ್ಟ್ ಕ್ಯಾಟರರ್ಸ್ ಯಾರಿದ್ದಾರೆ ಉಳ್ಳಾಳದಲ್ಲಿ ಅವ್ರಿಗೆ ಹೇಳಿ ಅವರಿಂದ ಫುಡ್ ಕೊಡಿಸಿ. ಒಂದು 200 ಜನರಿಗೆ ನೀರು ಮತ್ತು ಕರೆಂಟ್ ವ್ಯವಸ್ಥೆ, ಬಾಟದ ವ್ಯವಸ್ಥೆ ಮಾಡಿದ್ರೆ ಸಂಪೂರ್ಣ ಅನಿವಾರ್ಯ. ICU ವೆಂಟಿಲೇಟರ್ಗಳನ್ನ ನಾವು ಅರೇಂಜ್ ಮಾಡೋದಕ್ಕೆ ಸಿಚುವೇಶನ್ಗೆ ಹೋಗಬಾರ್ದು. ಆದಷ್ಟು ಸಿಂಪ್ಟಮ್ಸ್ ಇಲ್ಲದೆ ಇರಬೇಕಾದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟು ಮನೆಗೆ ಕಳಿಸೋ ವ್ಯವಸ್ಥೆ ನಾವು ಕ್ರಿಯೇಟ್ ಮಾಡಬೇಕು. ನಾನು ಮನೇಲಿ ಇರ್ತೀನಿ ಅಂತ ಹೇಳ್ತಾರೆ, ಆಮೇಲೆ ಇದರೊಳಗಡೆ ಆದಾಗ ನನಗೆ ವೆಂಟಿಲೇಟರ್ ಬೇಕು, ICU ಬೇಕು ಅಂದ್ರೆ ವ್ಯಕ್ತಿಗೊಬ್ಬೊಬ್ಬರಿಗೆ ರೆಡಿ ಮಾಡೋದಕ್ಕೆ ಆಗಲ್ಲ. ಅದು ಒಂದು ಇದ್ರೊಳಗಡೆ ಇರುತ್ತೆ. ಹಾಗಾಗಿ ಆದಷ್ಟು ಮನೇಲಿ ಇರೋಕೆ ಅವಕಾಶ ಮಾಡಿ ಕೊಡಬಾರ್ದು. ಅವ್ರಿಗೆ ಆಂಬ್ಯುಲೆನ್ಸ್ ಮಾಡ್ಕೊಂಡು ಕೋವಿಡ್ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡಬೇಕು, ರಿಕವರ್ ಆದ್ಮೇಲೆ ಮನೆಗೆ ತಂದು ಬಿಡ್ತೀವಿ ಅಂತೇಳಿ ಹೇಳ್ಬೇಕು. ಅದ್ರ ಆಕ್ಷನ್ ಬೇಕಾದ ಬಗ್ಗೆ ವ್ಯವಸ್ಥೆಗಳು ಮಾಡಬೇಕು. ಯಾವ ಅಧಿಕಾರಿಗಳು ನೀವು ಚೀಫ್ ಆಫೀಸರ್ಗಳು ಆಯಾ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿನ ಜವಾಬ್ದಾರಿಯನ್ನು ಚೀಫ್ ಆಫೀಸರ್ ತಗೊಳ್ಬೇಕು. ಗ್ರಾಮ ಪಂಚಾಯತಲ್ಲಿರುವವ್ರನ್ನ ಅಲ್ಲಿ ನಮ್ಮ PDOಗಳು ಮತ್ತು ನಮ್ಮ ಕಾರ್ಯಪಡೆ ಏನಿರುತ್ತೆ ಅವ್ರ ಜವಾಬ್ದಾರಿ ತಗೊಳ್ಬೇಕು. ಇಡೀ ತಾಲೂಕನ್ನು THO ನೋಡ್ತಾರೆ. EO ಎಲ್ಲಿದ್ದಾರೆ? ಇದ್ದಾರಾ? ಈಗ ನೀವು ನಿಮ್ಮ ಇಡೀ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೆಯುತ್ತೆ, ಇದನ್ನ ಕಾರ್ಯಪಡೆ ಯಾವ ರೀತಿ ಕೆಲಸಗಳು ಮಾಡುತ್ತೆ, ವರದಿ ಹಾಕಿ ಕೊಡ್ತೀರಿ ಅಂತ ನೀವು ಹೇಳದೇ ಇದ್ರೆ, ನೋಡದೇ ಇದ್ರೆ ಯಾರು ಕೇಳೋರು? BO ಬಂದಿದ್ದಾರೆ ಇಲ್ಲಿಗೆ? BO ಇಲ್ಲ, ನೀವು ನೀಚಾಚಾರಿಗಳಲ್ಲ. ಯಾರಿಗಾದ್ರೂ ಪಾಸಿಟಿವ್ ಬಂತ ಗೊತ್ತಿದ್ದು ಕೂಡ ಎಲ್ಲ ಅಂಗಡಿ ಸುತ್ತಾ ಇದ್ರೆ ಅದರಿಂದ ಎಲ್ಲ ಕಡೆ ಪ್ರಸಾದ ವಿತರಣೆ ಮಾಡ್ಲಿಕ್ಕಿಲ್ಲ, ಅವ್ರಿಗೆ ಅಧಿಕಾರ ಇಲ್ಲ. ಅವ್ರ ಪಾಸಿಟಿವ್ ಬಂದಂತ ಗೊತ್ತಾದ ಕೂಡಲೇ, ಸಿಂಟಮ್ಸ್ ಇದ್ದಂತ ಗೊತ್ತಾದ ಕೂಡಲೇ ಅವ್ರಿಗೆ ಕ್ಲಿಯರ್ ಆಗ್ಲಿಕ್ಕೆ ಅವ್ರ ಮನೆಯೊಳಗೆ ಇರೋದು ತಕ್ಕದ್ದು. ಆ ರೀತಿ ಮಾಡಬೇಕಾದ್ರೆ ನೀವೆಲ್ಲ ಪೊಲೀಸ್ ನಿರ್ವಹಣೆ ತಗೊಳ್ಬೇಕು, ಬೀಟ್ ಪೊಲೀಸ್ ನಿಮ್ಮ ಜೊತೆ ಇರಬೇಕು. ನಾಳೆಯಿಂದ ಎಲ್ಲರೂ ಕೂಡ ನಮ್ಮ ಕೆಲಸದಲ್ಲಿ ನಾವು ಜಾಗೃತಿಯಾಗಿರ್ಬೇಕು. ಮತ್ತೇನಾದ್ರೂ ಕೇಳಲಿಕ್ಕಿದೆ ಯಾರಿಗಾದ್ರೂ? ಈ ಕೊರೋನಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರಿಗಾದ್ರೂ ಕೇಳಲಿಕ್ಕಿದೆ? ಶೆಟ್ರೆ, ನಿಮ್ಗೇನಾದ್ರೂ ಕೇಳಲಿಕ್ಕಿದೆಯಾ? ಒಬ್ಬೊಬ್ಬ ಅಧಿಕಾರಿ ನಿಯುಕ್ತಿ ಮಾಡಿ. ಹೌದು ಸರ್. ಸೋಮೇಶ್ವರದಲ್ಲಿ ಮೇಡಮ್ ಏನು ಹೇಳಿ ಕೊಟ್ರಲ್ಲ, ಹಾಗೆ ನೋಡಿದ್ರೆ ಕೋಟೆಕರ್ TP ಒಳಗಡೆ ಸೋಮೇಶ್ವರ TMCಗಿಂತಲೂ ಜಾಸ್ತಿ ಜನ ಆಫೀಸರ್ಸ್ ಇದ್ದಾರೆ. ಇವತ್ತು ಬೆಳಿಗ್ಗೆಯಿಂದ 5-6 ಜನ ಅಡ್ಮಿಟ್ ಆಗಿದ್ದಾರೆ. ನಮ್ಮ ಕೋಟೆಕಾರು ಪಟ್ಟಣ ಪಂಚಾಯತ್, ಸೋಮೇಶ್ವರ ಪಟ್ಟಣ ಪಂಚಾಯತ್, ಉಳ್ಳಾಲ ನಗರಸಭೆ ಮತ್ತು ಈ ಪ್ರದೇಶದಲ್ಲಿರುವಂಥ 5 PSA ವ್ಯಾಪ್ತಿಯೊಳಗಿರುವಂಥ ಪ್ರದೇಶಗಳಲ್ಲಿ ಕೊರೋನಾದ ಒಟ್ಟು ವ್ಯವಸ್ಥೆಗಳ ಬಗ್ಗೆ ಯೋಚನೆ ಮಾಡಲಿಕ್ಕೆ ನಾನು ಮತ್ತು ಗೌರವಾನ್ವಿತ ಶಾಸಕರಾಗಿರುವಂಥ UT ಖಾದರ್ ಅವರು, ನಮ್ಮ ಜಿಲ್ಲಾಧಿಕಾರಿಯವರು, ನಮ್ಮ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಸಂತೋಷ್ ಬೆಳೆಯಾರ್ ಅವರು ಮತ್ತು ನಮ್ಮ ಶೆಟ್ರು, ಅಲೆಮಾರಿ ನಿಗಮದ ಅಧ್ಯಕ್ಷರು ರವೀಂದ್ರ ಶೆಟ್ಟರು, ಇವರೆಲ್ಲರೂ ಬಂದಿದ್ದೇವೆ. ಹಿರಿಯರು ಮತ್ತು MSCಗಳಾಗಿರುವಂಥ ಸಾಮಾನ್ಯ ಪ್ರತಾಪ್ ರವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ. ಚರ್ಚೆ ಇರುವುದೇನಂತ ಹೇಳಿದರೆ, ಈ ಕೊರೋನಾ ನಿಯಂತ್ರಣಕ್ಕೆ ಬೇಕಾಗಿರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರದಿಂದ ಮತ್ತು ನಮ್ಮ ಜಿಲ್ಲಾಡಳಿತದಿಂದ ಒದಗಿಸಲಾಗುವುದು. ಪ್ರತಿ ಮನೆಗೂ ಕೂಡ ನಾಳೆಯಿಂದ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಮೆಡಿಕಲ್ ಆಫೀಸರ್ ಅವರು, ಇವರೆಲ್ಲರೂ ಕೂಡ ನಮ್ಮ ವೈದ್ಯಾಧಿಕಾರಿಗಳ ತಂಡ ಮನೆ ಹೋಗಬೇಕು. ಆ ವಾರ್ಡ್ನಲ್ಲಿರುವಂಥ ಸಿಂಪ್ಟಮ್ಸ್ ಇರುವವರನ್ನು ಗುರುತಿಸಿ ಅವರಿಗೆ ಮನೆಯಲ್ಲಿ ಇರ್ಬೋದಾ ಅಥವಾ ಅವ್ರು ಕ್ವಾರಂಟೈನ್ ಸೆಂಟ್ರಿಗೆ ಬರಬೇಕಾ, ಅವರಿಗೆ ಯಾವ ರೀತಿ ಚಿಕಿತ್ಸೆ ಆಗಬೇಕು ಅಂತ ಯೋಚನೆ ಮಾಡಿ ಈ ಕೊರೋನಾವನ್ನು ನಿಯಂತ್ರಣ ಮಾಡಲಿಕ್ಕೆ ಮತ್ತು ಕೊರೋನಾ ಚೈನನ್ನು ಒಂದು ತಡೆ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಒಟ್ಟಾರೆ ಇವತ್ತಿನ ಕಾರ್ಯಕ್ರಮದ ಮೂಲಕ ಇಲ್ಲಿ ಜನಜಾಗೃತಿ ಉಂಟು ಮಾಡೋದು ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳು, ಅಧಿಕಾರಿಗಳು ಒಂದು ತಂಡವಾಗಿ ಕೆಲಸಗಳನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ನಮಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಕೊರೋನಾವನ್ನು ನಿಯಂತ್ರಣಕ್ಕೆ ತರುವಂಥ ಕಾರ್ಯಯೋಜನೆಯನ್ನು ಸರ್ಕಾರ ಮತ್ತು ಜಿಲ್ಲಾಡಳಿತ, ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಜನಪ್ರತಿನಿಧಿಗಳ ನೆರವಿನಿಂದ ಮಾಡುತ್ತೆ ಅನ್ನುವಂಥ ವಿಶ್ವಾಸಗಳು ನಮಗಿದೆ. ಉಳ್ಳಾಳ ತಾಲೂಕು, ಉಳ್ಳಾಳ ನಗರಸಭೆ, ಕೋಟೆಕರ್ ಮತ್ತು ಸೋಮೇಶ್ವರ TMC ಒಳಗಡೆ ಮತ್ತು ಬೇರೆ ಗ್ರಾಮ ಪಂಚಾಯತಿಗಳಲ್ಲಿ ಏನು 718 ಕೇಸಸ್ಗಳಿದೆ. ಅದರಲ್ಲಿ 619 ಜನ ಮನೆ ಇದರೊಳಗಡೆ ಇದ್ದಾರೆ, ಮನೆ ಒಳಗಡೆ ಟ್ರೀಟ್ಮೆಂಟನ್ನು ತೊಗೊಳ್ತಾ ಇರೋರು. ಅಂಥವರ ಯೋಗಕ್ಷೇಮವನ್ನು ನೋಡೋದಕ್ಕೆ, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡೋದಕ್ಕೆ ಎಲ್ಲ ಗ್ರಾಮ ಪಂಚಾಯತಿ ಟಾಸ್ಕ್ ಫೋರ್ಸು, ವಾರ್ಡ್ ಲೆವೆಲ್ ಟಾಸ್ಕ್ ಫೋರ್ಸ್ ಅವರು ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡೋದಕ್ಕೆ, ಹೆಲ್ತ್ ಸ್ಕ್ರೀನಿಂಗ್ ಮಾಡೋದಕ್ಕೆ ಯಾವುದೇ ಒಬ್ಬ ಅಧಿಕಾರಿಗೆ ಯಾವುದೇ ರೀತಿಯಾದಂತಹ ಒಂದು ಆಡಳಿತಾತ್ಮಕ ತೊಂದರೆಗಳಿದ್ರೆ ತಹಶೀಲ್ದಾರರು, ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅವರು ತಮ್ಮ ಗ್ರಾಮ ಪಂಚಾಯತಿ ಅನುದಾನ ಆಗಿರ್ಬೋದು ಅಥವಾ SDRF ಅನುದಾನವನ್ನು ಬಳಕೆ ಮಾಡಿಕೊಂಡು ಆಕ್ಟಿವ್ ಆಗಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡೋದು, ಹೆಲ್ತ್ ಸ್ಕ್ರೀನಿಂಗ್ ಮಾಡೋದು, ಅವರ ಟೆಸ್ಟಿಂಗನ್ನು ಮಾಡೋದು, ಟೆಸ್ಟಿಂಗ್ ರಿಪೋರ್ಟ್ ಬರೋ ತನಕನೂ ಕಂಟೈನ್ಮೆಂಟ್ ಝೋನ್ಸ್ಗಳನ್ನು, ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ಗಳನ್ನು ಮಾಡೋದು, ಇವೆಲ್ಲ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಹಾಗಾಗಿ SDRF ಅಲ್ಲಿ ನಮ್ಮಲ್ಲಿ ಸಫಿಷಿಯೆಂಟ್ ಅನುದಾನ ಕೂಡ ಇದೆ. ಯಾರಿಗಾದರೂ ಮನೇಲಿ ಇಟ್ಕೊಂಡು ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ ಅನ್ನೋದಾದರೆ ಅವರಿಗೆ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಕೂಡ ಅಡ್ಮಿಟ್ ಮಾಡೋದಕ್ಕೆ ಹೇಳಿದ್ವಿ. ಆಶಾ ಮತ್ತು ಅಂಗನವಾಡಿ ವರ್ಕರ್ಸ್ಗಳು ಅವರ ಸುತ್ತಮುತ್ತಲ ಮನೆಯಲ್ಲಿ ಮನೆ ಭೇಟಿಯನ್ನು ಕೊಟ್ಟು ಸಿಂಪ್ಟಮ್ ಇರೋರಿಗೆ ಟೆಸ್ಟ್ ಮಾಡೋದಕ್ಕೆ, ಅವರಿಗೆ ಮತ್ತೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗೋ ಹಾಗೆ ನೋಡೋದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಪ್ರೈಮರಿ ಹೆಲ್ತ್ ಸೆಂಟರ್ ಮೆಡಿಕಲ್ ಆಫೀಸರ್ಸ್ಗಳು ಅದನ್ನು ಓವರ್ ಆಲ್ ಸೂಪರ್ವೈಷನ್ ಮಾಡಬೇಕು. ಬೇರೆ ಎಲ್ಲ ಅಧಿಕಾರಿಗಳು, ನಮ್ಮ EO, CMC ಕಮಿಷನರ್, ಚೀಫ್ ಆಫೀಸರ್ಸ್ ಎಲ್ಲರೂ ಕೂಡ ಈ ಒಂದು ಏನು ಕೋವಿಡ್ ನಿರ್ವಹಣೆ ಒಳಗಡೆ
ಆ ಕೆಲಸವನ್ನ ಆಸ್ ಅ ಟೀಮ್ ಆಗಿ ಮಾಡಬೇಕು, ಅದನ್ನ ಮಾಡ್ತಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಂಗಳೂರು ತಾಲೂಕು ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮ ಪಂಚಾಯತ್ ಮಟ್ಟದ PDO, ಸೆಕ್ರೆಟರಿ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಅದೇ ರೀತಿ AC, ತಹಶೀಲ್ದಾರ್, ACP, ನಮ್ಮ BO, ತಾಲೂಕು ಅಧ್ಯಕ್ಷರು ಎಲ್ಲ ಸದಸ್ಯರು ಮೀಟಿಂಗ್ ಮಾಡಿ ದೀರ್ಘವಾಗಿ ಚರ್ಚೆ ಮಾಡಿ ಕೆಲವೊಂದು ವಿಚಾರ ನಾವು ನಿರ್ಣಯ ತಗೊಂಡಿದ್ದೆವು. ನಾಳೆ ಬೆಳಿಗ್ಗೆ 10 ಗಂಟೆಗೆ ಬಂಟ್ವಾಳದಲ್ಲಿ ಬಂಟ್ವಾಳ ತಾಲೂಕು ವ್ಯಾಪ್ತಿಯ ಆ ಒಂದು ಅಧಿಕಾರಿಗಳ ಸಭೆಯನ್ನು ಕೂಡ ಇವತ್ತು ನಾವು ಕರೆದಿದ್ದೇವೆ. ಇವತ್ತು ಸಂಜೆ ಉಲ್ಲಾರ ನಗರಸಭೆ, ಕೋಟೆಕಾರ್ ಮತ್ತು ಸೋಮೇಶ್ವರ ಪಂಚಾಯತ್ ವ್ಯಾಪ್ತಿಯ ಆ ನಗರಸಭೆ ವ್ಯಾಪ್ತಿಯ ಈ ಒಂದು ಸಭೆಯನ್ನು ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಾವು ಕೈಗೊಂಡು ಕೆಲವೊಂದು ನಿರ್ಣಯ ಏನಿದೆ ಬಹುಶಃ ನಮ್ಮ ಕ್ಷೇತ್ರ ಇಡೀ ಜಿಲ್ಲೆಗೆ ಇವತ್ತು ಪ್ರಯೋಜನ ಆಗುವಂಥದ್ದು. ಒಂದು, ಇವತ್ತು ಯಾರೆಲ್ಲ ಇವತ್ತು ಆ ಒಂದು ಪಾಸಿಟಿವ್ ಟೆಸ್ಟಿಗೆ ಹೋಗ್ತಾರ ಅತಿ ಶೀಘ್ರದಲ್ಲೇ ಆ ಬ್ಲಡ್ ಟೆಸ್ಟ್ ರಿಪೋರ್ಟನ್ನು ಕೊಡುವಂಥ ವ್ಯವಸ್ಥೆಯನ್ನು ಜಿಲ್ಲಾಧಿಕಾರಿ ಮಾಡಬೇಕಂತ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಮಾಡಬೇಕು ನಾವು ಕೇಳಿಕೊಂಡಿದ್ದೇವೆ. ಬಹುಶಃ ಅದನ್ನು 2 ದಿವಸದಲ್ಲಿ ನಮಗೆ ಆ ರಿಪೋರ್ಟ್ ಕೊಡುವ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇಲ್ಲದಿದ್ದರೆ 7 ದಿವಸ ಆದರೆ ಆ ಪಾಸಿಟಿವ್ ಆದವನು ಈ ಊರಿಡಿ ಸುತ್ತಾಡಿಕೊಂಡು ಎಲ್ಲರಿಗೂ ಕೂಡ ಹಂಚುವಂಥ ಪರಿಸ್ಥಿತಿ. ಎರಡನೇದು ಯಾವುದು ವಿಚಾರ ಅಂತ ಹೇಳಿದರೆ, ನಮ್ಮ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು 6 ಕೋವಿಡ್ ಕೇರ್ ಸೆಂಟರ್ ನಾವು ಇವತ್ತು ಮಾಡಿದ್ದೇವೆ. ಸುಮಾರು 400 ಚಿಲ್ಲರೆ ಬೆಡ್ಗಳು ನಾವು ಸರ್ಕಾರ ಮುಖಾಂತರ ಕೋವಿಡ್ ಕೇರ್ ಸೆಂಟರ್ ಮಾಡೋ ಜೊತೆಯಲ್ಲಿ ಫಾದಮುಲ್ಲಾ ಆಸ್ಪತ್ರೆಯ ಹೋಮಿಯೋಪತಿ ಕೇರ್ನಲ್ಲಿ ಕೂಡ ಇವತ್ತು ಕೋವಿಡ್ ಸೆಂಟರ್ ಆಗಿ ಇವತ್ತು ತಗೊಂಡಿದ್ದಾರೆ. ಅದಕ್ಕಾಗಿ ಒಂದು ನೋಡಲ್ ಕಚೇರಿಯಾಗಿ ನಾವು ಇವತ್ತು ಬೆಲ್ಮಾ ಗ್ರಾಮ ಪಂಚಾಯತ್ ಕಚೇರಿಯನ್ನು ನೋಡಲ್ ಕಚೇರಿಯಾಗಿ ಮಾಡಿದ್ದೇವೆ. ಯಾವುದೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯವರಿಗೆ ಕೋವಿಡ್ ಕೇರ್ ಸೆಂಟರ್ಗೆ ಹೋಗಬೇಕಾದ್ರೆ ಅಥವಾ ನಗರಸಭೆಯವರಿಗೆ ಆ ಬೆಲ್ಮಾ ಗ್ರಾಮ ಪಂಚಾಯತಿಗೆ ಫೋನ್ ಮಾಡಿದಲ್ಲಿ ಅಲ್ಲಿಂದ ನೇರವಾಗಿ ಎಲ್ಲ ಡೈರೆಕ್ಷನ್ ಕೂಡ ವ್ಯವಸ್ಥೆ ಮಾಡಿ ಅಲ್ಲಿ ಉಚಿತವಾದ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅದಲ್ಲದೆ ಮನೆಯವರ ಊಟ ಬೇಕಾದರೂ ಕೂಡ ತೆಕ್ಕೊಂಡು ಹೋಗುವಂಥ ಅವಕಾಶ ಕೂಡ ಅದಕ್ಕೆ ಮಾಡಿಕೊಡಲಾಗಿದೆ. ಇವತ್ತು ನಾವು ಈ ಒಂದು ರೋಗವನ್ನು ಮುಂಜಾಗ್ರತೆ ತಡೆಗಟ್ಟಬೇಕಾದಲ್ಲಿ ನಮ್ಮ ಮನೆಯಲ್ಲಿ ಬಂದಂಥ ರೋಗಗಳಿಗೆ ಯಾರಾದರೂ ಸೋಂಕಿತರಾಗಿದ್ದರೆ ಅವರನ್ನು ಮನೆಯವರಿಂದ ದೂರ ಇಟ್ಟರೆ ಮಾತ್ರ ಅದು ಸಾಧ್ಯ. ತಂದೆ ತಾಯಿ ಮಕ್ಕಳು ಕುಟುಂಬಸ್ಥಂತ ಇದ್ದರೆ ಮತ್ತು ಮನೆಯವರಿಗೆ ಬಂದರೆ ಇದು ತಡಿಲಿಕ್ಕೆ ಯಾರಿಂದಲೂ ಕೂಡ ಇವತ್ತು ಸಾಧ್ಯ ಇಲ್ಲ. ಅದಕ್ಕಾಗಿ ಈ ವ್ಯವಸ್ಥೆ ಇವತ್ತು ಮಾಡಲಾಗಿದೆ. ಎರಡನೇದಾಗಿ ಈಗಾಗಲೇ ಹೇಳಿದಂಥ ರೀತಿಯಲ್ಲಿ ಟ್ರೇಸಿಂಗ್ ಸಂಬಂಧಪಟ್ಟಾಗೆ ಅಧಿಕಾರವನ್ನು ಆರೋಗ್ಯ ನಮ್ಮ ಶಿಕ್ಷಣ ಇಲಾಖೆಯ ಟೀಚರ್ಗಳಿಗೆ ಕೊಟ್ಟಿದ್ದಾರೆ. ಬಹುಶಃ ಇದನ್ನು ಸಮರ್ಪಕವಾಗಿ ಅನುಷ್ಠಾನ ಆಗುವ ಗಮನಕ್ಕೆ ಬಂದಾಗ ಇವತ್ತು ಆ ಸಂದೇಶವನ್ನು ಕೊಟ್ಟು ಬಹುಶಃ ನಮ್ಮ CO ಮುಖಾಂತರ ಬ್ಲಾಕ್ ಎಜುಕೇಷನ್ ಆಫೀಸರ್ ಮತ್ತು DDPI ಅವರನ್ನು ಮಾನಿಟರ್ ಮಾಡೋದ ವ್ಯವಸ್ಥೆ ಕೂಡ ಇವತ್ತು ಮಾಡಲಾಗುವುದು. ಮೂರನೇದು, ಆಶಾ ಕಾರ್ಯಕರ್ತರು ಯಾರಿಗೂ ಮನೆ ಮನೆಗೆ ಹೋಗಿ ಬಹುಶಃ ಇವತ್ತು ಔಷಧಿಗಳನ್ನ ಕೊಡಬೇಕಾ, ಈ PSCಗಳು ಬಹುಶಃ ದೂರದಾಗ ನಾವು ಅಲ್ಲಿಗೆ ಬಂದು ತೆಕ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತದೆ. ಆದ ಕಾರಣ ಗ್ರಾಮ ಪಂಚಾಯಿತಿಯ ಮಟ್ಟದ ಮತ್ತು ನಗರ ಮಟ್ಟದಲ್ಲಿ ಆ ಒಂದು ಔಷಧಗಳನ್ನು ಆಶಾಕಾರ ಮುಟ್ಟಿಸಲಿಕ್ಕೆ ವಾಹನದ ವ್ಯವಸ್ಥೆಯನ್ನು ಬೇಕಾದರೆ ಅದಕ್ಕೆ ಕೂಡ ಪಂಚಾಯತ್ನ ಅನುದಾನ ತಗೊಳ್ಬೇಕಂತ ಕೂಡ ಇವತ್ತು ಆದೇಶಿಸಲಾಗಿದೆ. ಯಾರಾದರೂ ಗ್ರಾಮ ಮಟ್ಟದಲ್ಲಿ ಮತ್ತು ನಗರ ಮಟ್ಟದಲ್ಲಿ ಐಸೋಲೇಷನ್ ವಾರ್ಡಲ್ಲಿದ್ದುಕೊಂಡು ಮನೆಯಲ್ಲಿದ್ದು ನಾವು ಮನೆಯಿಂದ ಹೊರಗೆ ಬರಬಾರ್ದು ಮತ್ತು ದುಡಿಯೋ ವರ್ಗದ ಆಲೋಚನೆ ನಮ್ಮ ಗ್ರಾಮ ಪಂಚಾಯತ್ ನಗರ ಆಡಳಿತಕ್ಕೆ ಬಂದರೆ ಬಹುಶಃ ಇವತ್ತು ಸ್ಥಳೀಯ ಸಂಸ್ಥೆ ಮತ್ತು ನಗರ ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಅವರಿಗೆ ದಿನದ ಅಗತ್ಯ ವಸ್ತುಗಳನ್ನು ಪೂರೈಸುವಂಥ ಒಂದು ಅವಕಾಶ ಕೂಡ ಇವತ್ತು ಕಲ್ಪಿಸಲಾಗಿದೆ. ನಗರ ಅದು ಎಲ್ಲ ಗ್ರಾಮ ಮಟ್ಟದ ಎಲ್ಲ ಟಾಸ್ಕ್ ಫೋರ್ಸ್ ಕೂಡ 2 ದಿವಸಕ್ಕೊಮ್ಮೆ ಕಡ್ಡಾಯವಾಗಿ ನೋಡಲ್ ಅಧಿಕಾರಿಗಳು ಬಂದು ಸೇರಬೇಕೆಂಬ ಕೂಡ ಆದೇಶವನ್ನು ಕೂಡ ಇವತ್ತು ಕೊಡಲಾಗಿತ್ತು. ನಗರಸಭೆಯಲ್ಲಿ ಕೂಡ ಇವತ್ತು ಉಲ್ಲಾಲ ಮತ್ತು ಸೋಮೇಶ್ವರ ಕೋಟೆಕಾರ್ ಈ 3ರಲ್ಲಿ ಕೂಡ ವಾರ್ಡ್ ಸಮಿತಿಯನ್ನು ರಚನೆ ಮಾಡಿ ತಕ್ಷಣ ಒಂದೊಂದು ವಾರ್ಡಿಗೆ ಒಬ್ಬೊಬ್ಬ ಅಧಿಕಾರಿಗಳ ನೋಡಲ್ ಅಧಿಕಾರಿಯಾಗಿ ಮಾಡಿಕೊಂಡು ಆ ವಾರ್ಡ್ ಸಮಿತಿಯನ್ನು ತಕ್ಷಣ ಕಾರ್ಯರತರಾಗಿ ಆ ವಾರ್ಡಲ್ಲಿ ಬರುವಂಥ ಎಷ್ಟು ಸೋಂಕಿತರಿದ್ದಾರೆ ಅವರ ಬಗ್ಗೆ ನಿಗಾ ವಹಿಸಿಕೊಂಡು ಅವ್ರನ್ನ ಅಗತ್ಯ ಬಂದ ಕೋವಿಡ್ ಕೇರ್ ಸೆಂಟರ್ ಮನವೊಲಿಸುವಂಥ ಕೆಲಸ ಮಾಡಿ ಈ ಒಂದು ಹರಡುವಿಕೆಯನ್ನು ತಡೆಗಟ್ಟಲು ಎಲ್ಲ ಕೂಡ ಕ್ರಮ ಕೈಗೊಂಡಿದ್ದು ಕೆಲವೊಂದು ವಿಚಾರ ಇವತ್ತು ಚರ್ಚೆ ಮಾಡಿ ಬಹುಶಃ ಮುಂದಿನ ಎಲ್ಲ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಲಿಕ್ಕೆ ಜಿಲ್ಲಾಧಿಕಾರಿ ಮೇಲುಸ್ತುವಾರಿ ಅದನ್ನು ಮಾನಿಟರಿಂಗ್ ಇವತ್ತು ಮಾಡ್ತಾರೆ ಅಂತ ಕೂಡ ನಾನು ಹೇಳಿಸಿ ಬಹುಶಃ ಇದಕ್ಕೆ ಈ ಒಂದು ರೋಗ ತಡೆಗಟ್ಟಬೇಕಾದ್ರೆ ಸರ್ವರ್ ಕೂಡ ಎಲ್ಲ ರೀತಿಯ ಸಹಕಾರ ಕೊಡಬೇಕು. ನಾನು ಇವತ್ತು ನಮ್ಮ ಜನತೆಗೆ ನಾನು ಹೇಳೋದಿಷ್ಟೇ, ಒಂದು ಮೈಂಡ್ ಸೆಟ್ಟನ್ನು ಕ್ಲಿಯರ್ ಮಾಡಿ ಎಲ್ಲರಿಗೂ ಕೂಡ ಇಲ್ಲಿಗೆ ಬಂದಾಗ ನೋಡು ಎಂಬ ಭಾವನೆಯಲ್ಲಿ ಅದು ಬಂದೇ ಬರ್ತದೆ, ಬರದಿದ್ದರೆ ಪುಣ್ಯ. ಯಾಕೆ ಅದು ಎಲ್ಲ ಕಡೆ ಬಂದಿದೆ, ಎಲ್ಲ ಕಡೆ ಬಂದಾಗ ಇಲ್ಲಿಗೆ ಬರೆದಿರಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಮತ್ತು ಮಂಗಳೂರಿನ ಹತ್ತಿರದಲ್ಲಿದ್ದೇವೆ, ನಾವು ಬರಲಿಕ್ಕಿಲ್ಲ ಅಂತ ಹೇಳಿ ನಾವು ತಯಾರಾಗಿ ನಿಲ್ಲದಿದ್ದಲ್ಲಿ ಮತ್ತು ಬಂದಾಗ ನಮ್ಗೆ ಏನು ಕೂಡ ಮಾಡಲಿಕ್ಕೆ
ಆಗೋದಿಲ್ಲ. ಅದು ಇವತ್ತು ಡೆಲ್ಲಿಯಲ್ಲಿ, ಗುಜರಾತಿನಲ್ಲಿ, ಬಾಂಬೆಯಲ್ಲಿ ಆದಂಥ ಪರಿಸ್ಥಿತಿ. ಇದನ್ನೆಲ್ಲ ನಮ್ಮ ಕಣ್ಣಾರೆ ನಾವು ಕಂಡ ನಂತರ ಮತ್ತೆ ಯಾರಿಗೂ ನಿರ್ಲಕ್ಷ್ಯ ವಹಿಸುವಂಥ ಅವಕಾಶ ಇವತ್ತು ಆಗಬಾರ್ದು. ಅದನ್ನು ಬರುವುದನ್ನು ನಾವು ತಡೆಗಟ್ಟಬೇಕು. ಬಂದರೆ ಅದನ್ನು ಧೈರ್ಯವಾಗಿ ಎದುರಿಸುವಂಥ ವ್ಯವಸ್ಥೆಯನ್ನು ನಾವು ಇವತ್ತು ಮಾಡಬೇಕು. ಅದು ಬಹುಶಃ ನಮ್ಮ ನಗರಸಭೆಯ, ಪಟ್ಟಣ ಪಂಚಾಯತ್, ಪುರಸಭೆ ಅಧ್ಯಕ್ಷರು, ಕಮಿಷನರ್, ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿಯ ಎಲ್ಲ ಅಧ್ಯಕ್ಷ ಸದಸ್ಯರುಗಳು ಒಂದು ಟೀಮ್ ವರ್ಕ್ ಆಗಿ ಇವತ್ತು ಕೆಲಸ ಮಾಡಬೇಕಾಗ್ತದೆ. ಬಹುಶಃ ಇವತ್ತು ಏನೆಲ್ಲ ಸಮಸ್ಯೆಗಳಿದೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಗ್ರಾಮ ಮಟ್ಟದಲ್ಲಿ ನಮ್ಮ ಸೋಂಕಿತರ ಮನೆಗೆ ಕೊಡುವಂಥ ದಿನಸಿ ಅಗತ್ಯ ವಸ್ತುಗಳನ್ನು ಕೂಡ ಇವತ್ತು ಕೊಡಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಮ್ಮ ಸ್ಥಳೀಯ ಸಂಸ್ಥೆಯನ್ನು ಮಾಡ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವ್ಯಾಕ್ಸಿನ್ಗೆ ಸಂಬಂಧಪಟ್ಟ ಹಾಗೆ ನಾವು ಈಗ ನಿನ್ನೆ ಚರ್ಚೆ ಮಾಡಿದ್ದು, ಆದಷ್ಟು ಬೇಗ ಈಗ ಬಹುಶಃ ಈ ರೋಗಕ್ಕೆ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಅಂತ ಹೇಳಿದರೆ ಒಂದು ಫಸ್ಟ್ ಡೋಸ್ ವ್ಯಾಕ್ಸಿನ್, ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಮತ್ತು ಥರ್ಡ್ ಡೋಸ್ ವ್ಯಾಕ್ಸಿನ್ ಅಂತ ಹೇಳಿದರೆ ಅದು ನಿಮ್ಮ ಮಾಸ್ಕ್. ಈ 3 ಇದ್ದರೆ ಮಾತ್ರ ತಡೆಗಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಯಾವುದನ್ನು ಕೂಡ ತಡೆಗಟ್ಟಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಅದಕ್ಕಾಗಿ ವ್ಯಾಕ್ಸಿನ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ಕೆಲವು ದಿವಸಗಳು ಬಂದಾಗ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕಂತ ಹೇಳಲಿಕ್ಕೆ ಬಯಸ್ತೇನೆ.